ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಮಾತ್ರ ಅಲ್ಲ, ಇಡೀ ನಮ್ಮ ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಕಾರಣ ಗೃಹ ಆರೋಗ್ಯ ಯೋಜನೆ ಬಿಟ್ಟಿರುವಂತಹ ಒಂದು ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಆ ಮಾಹಿತಿ ಯಾವ ರೀತಿ ಇದೆ ಅಂತ ಬಂದಾಗ, ನಿದ್ರೆಯಲ್ಲಿ ಇದ್ದಂತಹ ಕರಾವಳಿಗರನ್ನ, ಮಂಗಳೂರಿಗರನ್ನ ಸ್ವಲ್ಪ ಬಡಿದೆಬ್ಬಿಸುವಂತೆ, ಜೊತೆಗೆ ಎಚ್ಚರಗೊಳ್ಳುವಂತೆ ಮಾಡ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ. ಕಾರಣ ಗೃಹ ಆರೋಗ್ಯ ಯೋಜನೆ ಮಾಹಿತಿಯನ್ನ ಕೊಡುತ್ತೆ. ಯಾವ ರೀತಿ ಅಂತ ಬಂದಾಗ, 30 ವರ್ಷದ ಮೇಲ್ಪಟ್ಟವರಿಗೆ ಸಾಂಕ್ರಾಮಿಕವಲ್ಲದ ರೋಗಗಳನ್ನ, BP, ಶುಗರ್ ಅಥವಾ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಚೆಕ್ ಮಾಡಿದಾಗ ಬರೋಬ್ಬರಿ 371 ಕೇಸ್ಗಳು, ಕ್ಯಾನ್ಸರ್ ಪ್ರಕರಣಗಳು ಕೇವಲ 4 ತಿಂಗಳಲ್ಲಿ ದಾಖಲಾಗುತ್ತೆ, ಪತ್ತೆ ಹಚ್ಚಲಾಗುತ್ತೆ. ಅಂದ್ರೆ ಕರಾವಳಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಕ್ಯಾನ್ಸರ್ ಪ್ರಕರಣಗಳು, ಮಹಾಮಾರಿ ಕ್ಯಾನ್ಸರ್ ಪ್ರಕರಣಗಳು, ಭಯಾನಕವಾಗಿರುವಂತಹ ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಇಡೀ ನಮ್ಮ ಕರಾವಳಿಗರು, ಮಂಗಳೂರು ಬೆಚ್ಚಿ ಬೀಳುವಂತೆ ಮಾಡ್ತಾ ಇರುವಂತಹ ಮಾಹಿತಿ. ಅಷ್ಟು ಕೂಡ ಯಾಕೆ ಮಂಗಳೂರಿನಲ್ಲಿ, ಕರಾವಳಿ ಭಾಗದಲ್ಲಿ ಏಕಾಏಕಿ ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಇದೆಲ್ಲವೂ ಕೂಡ ನಾವು ಹುಡುಕಿಕೊಂಡು ನೋಡಿದಾಗ ಬಹುಶಃ ನಮ್ಮ ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದು ನಾವು ಹೇಳ್ತೀವಿ ಅಲ್ವಾ, ಸೊ ಇದು ಬಹಳಷ್ಟು ಬದಲಾಗ್ತಾ ಇದೆ. ಇವೆಲ್ಲದರೂ ಕೂಡ ಈ ಒಂದು ಮಹಾಮಾರಿ, ಭಯಾನಕವಾಗಿರುವಂತಹ ಕ್ಯಾನ್ಸರ್ ರೋಗಕ್ಕೆ, ಈ ಒಂದು ಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ ಅಂತ ಪ್ರಶ್ನೆಗಳ ನಡುವೆ ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ಇನ್ನು ನಾವು ಮೈ ಮರೆತ್ರೆ ಬಹಳಷ್ಟು ಕಷ್ಟ ಇದೆ, ಇನ್ನು ನಾವು ಎಚ್ಚರದಿಂದ ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಇದೆ, ಇನ್ನೂ ಕೂಡ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಬಹಳಷ್ಟು ಅಪಾಯ ಮುಂದೆ ಕಟ್ಟಿಟ್ಟ ಬುತ್ತಿ. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ಕರಾವಳಿಯಲ್ಲಿ ಕ್ಯಾನ್ಸರ್ ಭಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ಅಷ್ಟಕ್ಕೂ ಕೂಡ ಕೇವಲ 4 ತಿಂಗಳಲ್ಲಿ 371 ಪ್ರಕರಣಗಳು, ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗುತ್ತೆ. ಅದರಲ್ಲೂ ಕೂಡ 183 ಮಂದಿಯಲ್ಲಿ ಬಾಯಿಯ ಕ್ಯಾನ್ಸರ್ ಆದ್ರೆ 123 ಮಂದಿಗೆ ಸ್ತನ ಕ್ಯಾನ್ಸರ್ ಕಂಡು ಬರುತ್ತೆ. ಜೊತೆಗೆ 65 ಮಂದಿಗೆ ಗರ್ಭದ ಕಂಠದ ಕ್ಯಾನ್ಸರ್ ಕೂಡ ಇರುವಂತದ್ದು ಪತ್ತೆ ಹಚ್ಚಲಾಗುತ್ತೆ. ಈ ಹಿನ್ನೆಲೆ ಎಲ್ಲಾ ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್, ಯಾತಕ್ಕೋಸ್ಕರ ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆ, ಯಾತಕ್ಕೋಸ್ಕರ ರಾಜ್ಯದಲ್ಲೂ ಕೂಡ ಕರಾವಳಿ ಭಾಗದತ್ತ ಈ ಕ್ಯಾನ್ಸರ್ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಗಮನ ಹರಿಸಲಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಬೆಚ್ಚಿ ಬೀಳಿಸುವ ಸುದ್ದಿ, ಕರಾವಳಿಯಲ್ಲಿ ಹೆಚ್ಚಾಗ್ತಿದೆ ಕ್ಯಾನ್ಸರ್ ಕೇಸ್. ಮಂಗಳೂರಿಗರೇ ಎಚ್ಚರ, ಜೀವನ ಶೈಲಿ ಅಪಾಯಕಾರಿ, ನಿರ್ಲಕ್ಷಿಸದಿರಿ, ಎಚ್ಚರ. ದಿನಕಳೆದಂತೆ ಕ್ಯಾನ್ಸರ್ ಪ್ರಕರಣಗಳು ಏರುತ್ತಲೇ ಇವೆ. ಈ ಕಾಯಿಲೆಗೆ ದೊಡ್ಡವರು ಚಿಕ್ಕವರು ಎಂಬ ಭೇದವಿಲ್ಲ. ಅದರಲ್ಲೂ ಇತ್ತೀಚೆಗೆ ಯುವ ಜನರಲ್ಲಿ ಕ್ಯಾನ್ಸರ್ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೆಲ ತಿಂಗಳ ಹಿಂದಷ್ಟೇ ಗೃಹ ಆರೋಗ್ಯ ಯೋಜನೆ ಜಾರಿಗೆ ತಂದಿತ್ತು. 30 ವರ್ಷ ಮೇಲ್ಪಟ್ಟವರಲ್ಲಿ BP, ಶುಗರ್, ಕ್ಯಾನ್ಸರ್ನಂತಹ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಮುಂಚಿತವಾಗಿ ಪತ್ತೆ ಹಚ್ಚಬೇಕು. ಹಾಗೆ ಫ್ರೀ ಚಿಕಿತ್ಸೆ ಮೂಲಕ ಸಾವುಗಳನ್ನು ತಡೆಯುವುದು ಇದರ ಗುರಿಯಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ತಪಾಸಣೆ ವೇಳೆ ಬೆಚ್ಚಿ ಬೀಳಿಸುವ ಅಂಕಿ ಅಂಶಗಳು ಬೆಳಕಿಗೆ ಬಂದಿವೆ. ಕರಾವಳಿಯಲ್ಲಿ ಹೆಚ್ಚಾಗ್ತಿದೆ ಕ್ಯಾನ್ಸರ್ ಪ್ರಕರಣಗಳು. ಕೇವಲ 4 ತಿಂಗಳಲ್ಲಿ 371 ಮಂದಿಗೆ ಕ್ಯಾನ್ಸರ್. ತಪಾಸಣೆ ವೇಳೆ ಬೆಚ್ಚಿ ಬೀಳಿಸುವ ಮಾಹಿತಿ. ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರು, ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ತಪಾಸಣೆ ನಡೆಸಿದ್ದಾರೆ. ಇವರು ನೀಡಿದ ವರದಿಯಲ್ಲಿ ಎಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಅಂಕಿ ಅಂಶಗಳು ಬೆಳಕಿಗೆ ಬಂದಿವೆ. ಅದೇನೆಂದ್ರೆ, ಕೇವಲ 4 ತಿಂಗಳ ಅಂತರದಲ್ಲಿ 371 ಮಂದಿಯಲ್ಲಿ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ಇದರಲ್ಲಿ 183 ಮಂದಿಯಲ್ಲಿ ಬಾಯಿ ಕ್ಯಾನ್ಸರ್, 123 ಮಂದಿಗೆ ಸ್ತನ ಕ್ಯಾನ್ಸರ್, 65 ಮಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಇರೋದು ಪತ್ತೆಯಾಗಿದೆ. ಬೆಚ್ಚಿ ಬೀಳಿಸುತ್ತಿದೆ 4 ತಿಂಗಳಲ್ಲಿ ಅಂಕಿ ಅಂಶಗಳ ವರದಿ. ಅನಗತ್ಯವಾಗಿ ಯಾವುದೇ ಪ್ರಕರಣಗಳು ಏರುಪೇರು ಆಗಿಲ್ಲ. ಈ ಹಿಂದೆ ವರದಿಯಾಗುತ್ತಿದ್ದ ಪ್ರಕರಣಗಳು ಕಂಡು ಬಂದಿದೆ. ಆದರೆ ಯಾವುದೇ ರೀತಿಯ ಗಣನೀಯ ಪ್ರಕರಣಗಳು ಏರಿಕೆಯಾಗಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ತಿಳಿಸಿದ್ದಾರೆ. 30% ಈ ವ್ಯಕ್ತಿಗಳಲ್ಲಿ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಿಗೆ ಆಗಬಹುದು ಅನ್ನೋ ಅನುಮಾನದ ಮೇಲೆ ಈ ಸರ್ವೆ ಕಾರ್ಯವನ್ನು ರಾಜ್ಯ ಮಟ್ಟದಿಂದ ಮಾಡಲಿದ್ದಾರೆ. ಗೃಹ ಆರೋಗ್ಯ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಇದರಲ್ಲಿ ವಿವಿಧ ಹಂತಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಮೊದಲು ನಮ್ಮ ಆಶಾ ಕಾರ್ಯಕರ್ತರು ಕ್ಷೇತ್ರ ಮಟ್ಟಕ್ಕೆ ಹೋದಾಗ ಭೇಟಿಯನ್ನು ಮಾಡಿ ಕ್ಷೇತ್ರ ಮಟ್ಟದಲ್ಲಿ ಅಲ್ಲಿ ಈ ವಯೋಮಾನದವರಿಗೆ ಒಂದಷ್ಟು ಅರಿವನ್ನು ಮೂಡಿಸಿ ಅವರಿಗೆ ಒಂದು ನಿಗದಿತ ನಮೂನೆಯನ್ನು ಕೊಡಲಾಗಿರುತ್ತೆ. ಈ ನಮೂನೆಯ ಆಧರಿಸಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಶ್ನೆಯನ್ನು ಕೇಳಿ ಅದರ ಬರುವ ಉತ್ತರವನ್ನು ಆಧರಿಸಿ
ಅವರಿಗೆ ಇನ್ನೊಂದಷ್ಟು ಹೆಚ್ಚಿನ ತಪಾಸಣೆ ಬೇಕು ಅನಿಸಿದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ನಮ್ಮ ಎಲ್ಲ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಇದ್ದಾರೆ, ಅಲ್ಲಿ ಬರ್ತಾರೆ. ಮತ್ತೆ ಅಲ್ಲಿ ಅವರು ಇನ್ನೊಂದಷ್ಟು ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೂ ಇನ್ನೊಂದಷ್ಟು ಖಚಿತತೆ ಬೇಕು ಅಂತ ಹೇಳಿ ಅವ್ರಿಗೆ ಅನಿಸಿದ್ರೆ. ಶಾಕಿಂಗ್ ಮಾಹಿತಿ ಬಿಚ್ಚಿಡುತ್ತಿದೆ ಗೃಹ ಆರೋಗ್ಯ ಯೋಜನೆ ರಿಪೋರ್ಟ್. ಕೇವಲ ಕ್ಯಾನ್ಸರ್ ಮಾತ್ರವಲ್ಲ, ಮಧುಮೇಹ, ಅಧಿಕ ರಕ್ತದೊತ್ತಡದಂತಹ ರೋಗಗಳ ಸಂಖ್ಯೆಯಲ್ಲಿಯೂ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಹೃದ್ರೋಗ ಚಿಕಿತ್ಸೆಗೆಂದೇ ಪ್ರತ್ಯೇಕ ಸರ್ಕಾರಿ ಆಸ್ಪತ್ರೆ ಇಲ್ಲ. ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆಗಳ ಘಟಕ ಸ್ಥಾಪನೆಗೂ ಒತ್ತಾಯ ಕೇಳಿ ಬಂದಿದೆ. ನಗರದ ಹೊರವಲಯದ ಮೂಡುಶೆಡ್ಡೆ ಬದಲು ಸರ್ಕಾರಿ ಜಿಲ್ಲಾಸ್ಪತ್ರೆ ವೆನ್ಲಾಕ್ ಆವರಣದಲ್ಲಿ ಘಟಕ ಸ್ಥಾಪಿಸುವಂತೆ ಒತ್ತಾಯ ಕೇಳಿ ಬಂದಿದೆ. ಈ ನಡುವೆ ಬದಲಾದ ಆಹಾರ ಕ್ರಮವನ್ನು ಕ್ರಮಬದ್ಧಗೊಳಿಸಿ ಎಂಬ ಎಚ್ಚರಿಕೆಯನ್ನು ವೈದ್ಯರು ನೀಡಿದ್ದಾರೆ. ಇದು ಗೃಹ ಆರೋಗ್ಯ ಯೋಜನೆ ಬಿಚ್ಚಿಟ್ಟಿರುವಂತಹ ಮಾಹಿತಿ. ನಿಜವಾಗ್ಲೂ ಕೂಡ ಕೇಳಿದಾಗ ಒಂದ್ ಕಡೆ ಭಯ ಆಗುತ್ತೆ. ಯಾಕಂದ್ರೆ ಕ್ಯಾನ್ಸರ್ ಅಂತ ಬಂದಾಗ ಆ ರೋಗಕ್ಕೆ ಮದ್ದಿಲ್ಲ, ಚಿಕಿತ್ಸೆ ಇಲ್ಲ, ಮೆಡಿಸಿನ್ ಇಲ್ಲ ಅಂತ ಹೇಳ್ತೀವಿ. ಸೊ ಹಾಗಿದ್ದಾಗ ಕ್ಯಾನ್ಸರ್ ಗೊತ್ತಾಗುವಂಥದ್ದು ಕೂಡ ಬಹಳಷ್ಟು ಕಷ್ಟ. ಒಂದು ಫೈನಲ್ ಸ್ಟೇಜ್ ಅಲ್ಲಿ ಹೋದಾಗ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಇಡೀ ದೇಹಕ್ಕೆ ಆ ಒಂದು ಕ್ಯಾನ್ಸರ್ನ ಅಂಶಗಳು ಹರಿದಾಡಿರುತ್ತೆ. ಆ ಸಂದರ್ಭ ಬಹಳಷ್ಟು ಕಷ್ಟ ಆ ರೋಗಿಯನ್ನ ಅಥವಾ ಆ ವ್ಯಕ್ತಿಯನ್ನ, ಆ ಮನುಷ್ಯನನ್ನ ಬದುಕಿಸ್ಲಿಕ್ಕೆ. ಸೊ ಅಂತಹ ಒಂದು ಮಾರಕವಾಗಿರುವಂತಹ, ಪ್ರಾಣಕ್ಕೆ ಹಾನಿ ತರುವಂತಹ ಕ್ಯಾನ್ಸರ್ ಅನ್ನುವಂತಹ ರೋಗ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಬಹಳಷ್ಟು ಆಶ್ಚರ್ಯ, ಜೊತೆಗೆ ಬಹಳಷ್ಟು ನಾವು ಎಚ್ಚರದಿಂದ ಇರಬೇಕಾಗಿರುವಂತಹ ವಿಚಾರ. ಹಾಗಿದ್ದಾಗ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ಜಾಗೃತಿಯನ್ನ, ಜೊತೆಗೆ ನಿರ್ಲಕ್ಷ್ಯವನ್ನ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆಂಕಾಲಜಿ, KMC ಹಾಸ್ಪಿಟಲ್ ಮಂಗಳೂರು ಕಂಡಂತಹ ಒಂದು ಪ್ರತಿಷ್ಠಿತವಾಗಿರುವಂತಹ ಹಾಸ್ಪಿಟಲ್ KMC, ಇದರ ಡಾಕ್ಟರ್ ಅಭಿಷೇಕ್ ಕೃಷ್ಣ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಆತ್ಮೀಯೋಗ್ರತ ಸ್ವಾಗತ ಸರ್. ನಮಸ್ತೆ ಸರ್. ಡಾಕ್ಟರ್ ಅಭಿಷೇಕ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಮಾರಕವಾಗಿರುವಂತಹ, ಮಹಾಮಾರಿಯಾಗಿರುವಂತಹ, ಭಯಾನಕವಾಗಿರುವಂತಹ ಈ ಒಂದು ರೋಗ ಯಾಕೆ ನಮ್ಮ ಕರಾವಳಿ ಭಾಗದಲ್ಲಿ ಉಲ್ಬಣ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ನಿಜವಾಗ್ಲೂ ಕೂಡ ಕಾರಣ ಏನು, ಜೊತೆಗೆ ನಾವು ಏನ್ ಮಾಡಬೇಕು, ಹಾಗಾದ್ರೆ ಕ್ಯಾನ್ಸರ್ ಬಾರದ ರೀತಿಯಲ್ಲಿದ್ದಾಗ, ಯಾಕಂದ್ರೆ ಇದು ಬಹಳಷ್ಟು ಕಷ್ಟ ಅನ್ನುವಂಥದ್ದು ಬಹಳಷ್ಟು ಜನರು ಹೇಳ್ತಾರೆ. ಹಾಗಿದ್ದಾಗ ಇದು ಏಕಾಏಕಿ ಈ ಕೇಸಸ್ಗಳು ಇನ್ಕ್ರೀಸ್ ಆಗೋದಕ್ಕೆ ಕಾರಣಗಳು ಏನು? ಬಹಳಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ತಮಗೂ ಕೂಡ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ಮಾತಾಡಬಹುದು, ಸರ್ ಜೊತೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಹಾಗಿದ್ದಾಗ ನಾನು ಮೊದಲನೇದಾಗಿ ಡಾಕ್ಟರ್ ಸರ್, ಈಗ ಪ್ರಥಮವಾಗಿ ಈ ಒಂದು ಅಂಕಿಅಂಶಗಳು, ಈ ಒಂದು ರಿಪೋರ್ಟ್ ನಿಜವಾಗ್ಲೂ ಕೂಡ ಕೇಳಿದಾಗ ಶಾಕ್ ಆಗುತ್ತೆ. ಕ್ಯಾನ್ಸರ್ ಅಂತ ಹೇಳಿದಾಗ್ಲೇ ಭಯ, ಆ ಒಂದು ವರ್ಡ್ ಕೇಳಿದಾಗ್ಲೇ ಒಂದು ಭಯ. ಯಾಕಂದ್ರೆ ಅದಕ್ಕೆ ಇನ್ನೂ ಕೂಡ ವೈದ್ಯ ಲೋಕ, ವಿಜ್ಞಾನ ಎಷ್ಟು ಬೆಳೆದಿದ್ರು ಕೂಡ ಒಂದು ಸರಿಯಾಗಿರುತ್ತೆ ಮೆಡಿಸಿನ್ ಅನ್ನೋದು, ಚಿಕಿತ್ಸೆ ಅನ್ನೋದು ಇನ್ನೂ ಕೂಡ ಸಿಗ್ಲಿಲ್ಲ. ಸೊ ಆ ಒಂದು ವಿಚಾರಗಳ ನಡುವೆ ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಒಂದು ಏನು ರಿಪೋರ್ಟ್ ಏನ್ ಬಂದಿದೆ ಅದು ಒಂದು ರೀತಿಯಲ್ಲಿ ನಮ್ಗೆ, ನಾನು ಏನ್ ಹೇಳ್ಬೋದು, ಒಂಥರ ಎಚ್ಚರಿಕೆ ನಮ್ಗಿದಾಗಿದೆ. ಏನಂದ್ರೆ ಇದರ ಮುಂಚೆ 2024ರಲ್ಲಿ ಈ ಯೋಜನೆ ಸ್ಟಾರ್ಟ್ ಮಾಡಿರೋದು. ಅದರಲ್ಲಿ ಮನೆ ಮನೆಗೆ ಹೋಗಿ, ಈಗ ಯಾರು ಮನೆಯಲ್ಲಿದ್ದಾರೆ ಅವರಿಗೆ ಯಾವುದಾದ್ರೂ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ, ಈಗ ಶುಗರ್, BP, ಅದರೊಟ್ಟಿಗೆ ಕ್ಯಾನ್ಸರು, ಈ ಥರ ಅದನ್ನು ಕಂಡು ಹುಡುಕಿ ರಿಪೋರ್ಟ್ ಮಾಡುವಂಥದ್ದು. ಸೊ ಒಂದು ಅಂಶ, ನಾವು ಇದರಲ್ಲಿ 2 ಅಂಶ ಇದೆ. ಒಂದು, ಡೆಫಿನೆಟ್ಲಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ನಮ್ದು ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಜೀವನ ಶೈಲಿ ಇರ್ಬೋದು, ಹ್ಯಾಬಿಟ್ಸ್, ಮೇನ್ಲಿ ಹ್ಯಾಬಿಟ್ಸ್ ಇರ್ಬೋದು, ಸ್ಮೋಕಿಂಗ್, ಟೊಬ್ಯಾಕೊ, ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಅದು ಒಂದು ಭಾಗ. 2ನೇ ಭಾಗ, ಅಟ್ಲೀಸ್ಟ್ ಈ ಸರ್ವೆ ಅಥವಾ ರಿಪೋರ್ಟಿಂದ ನಮಗೆ ಜಾಸ್ತಿ ಕೇಸಸ್ಗಳು ಗೊತ್ತಾಗ್ತಾ ಇದೆ. ಏನಾಗ್ತದೆ ಅಂದರೆ, ಈಗ ನಾವು ರಿಪೋರ್ಟ್ ಮಾಡಿಲ್ಲ ಆದರೆ ಪ್ರಾಬಬ್ಲಿ ಆ ಕೇಸಸ್ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆಲ್ರೆಡಿ ಕ್ಯಾನ್ಸರ್ಗಳು ಇದೆ, ಕಮ್ಯುನಿಟಿಯಲ್ಲಿ ಕ್ಯಾನ್ಸರ್ ಕೇಸಸ್ ಇದೆ, ಬಟ್ ಈ ಸರ್ವೆಯಿಂದ ಏನಾಗಿದೆ, ಒಂದು ರಿಪೋರ್ಟ್ ಆಗಿದೆ. ಸೊ ಅದಕ್ಕೆ ನಮಗೆ ಒಂಥರ ಜಾಸ್ತಿ ಅಂತ ಅನಿಸ್ತಾ ಇರಬಹುದು. ಬಟ್ ಆಕ್ಚುಲಿ ಈ ವರ್ಷಕ್ಕಿಂತ ಮುಂಚಿನ ವರ್ಷ ತೆಗೆದ್ರೆ ಸಹ ಅದರ ಹಾಫ್ ಏನಾಯಿತು, ಬಟ್ ಅದು ಅಷ್ಟೇ ರಿಪೋರ್ಟ್ ಆಗಿರೋದು. ಬಾಕಿ ಉಳಿದ ಈ ಸತಿ ಏನಾಗಿದೆ, ವ್ಯಾಪಕ ರೀತಿಯಲ್ಲಿ ಗೌರ್ಮೆಂಟ್ ಕಡೆಯಿಂದ ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಒಳ್ಳೆಯ ಸರ್ವೆ ಈ ಥರ ಮಾಡಿದ್ದಾರೆ. ಅದರಿಂದ ನಮಗೊಂದು ಒಳ್ಳೆಯ ರಿಪೋರ್ಟ್ ಸಿಕ್ಕಿದೆ. ಅದರಲ್ಲಿ ಒಂದು ತುಂಬ ಭಯ ಪಡುವ ಆ್ಯಕ್ಚುಲಿ ವಿಷಯ ಇಲ್ಲ. ಯಾಕೆಂದರೆ ಆಲ್ರೆಡಿ ನೋಡಿದರೆ ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಯಾವ 3 ಕ್ಯಾನ್ಸರ್ ಜಾಸ್ತಿ ಇರ್ತದೆ. ಒಂದು ಬಾಯಿ ಮತ್ತು ಓರಲ್ ಕ್ಯಾವಿಟಿ ಅಥವಾ ಹೆಡ್ ಆ್ಯಂಡ್ ನೆಕ್ ಅಂತ ಹೇಳ್ತೇವೆ. ಸೆಕೆಂಡ್ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಅಂತ ಹೇಳ್ತೇವೆ. 3ನೇದು ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ದಕ್ಷಿಣ ಕನ್ನಡದಲ್ಲೂ ಇದು 3 ಜಾಸ್ತಿ ಇದರಲ್ಲಿ ಬಂದಿದೆ. ಸೊ ಓವರ್ ಆಲ್ ನೋಡಿದ್ರೆ ಕ್ಯಾನ್ಸರ್ ಕೇಸಸ್ ಡೆಫಿನೆಟ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಸೆಕೆಂಡ್ ಒನ್, ಇದನ್ನು ಡೈರೆಕ್ಟ್ ಆಗಿ ಒಂದೇ ಪೆಟ್ಟಿಗೆ ಜಾಸ್ತಿ ಆಗಿದೆ ಅಂತ ನಾವು ತಗೊಳ್ಬಾರ್ದು. ಇದು ರಿಪೋರ್ಟಿಂಗ್ ಸಹ ನಮಗೆ ಜಾಸ್ತಿ ಆಗಿದೆ. ಅಂದ್ರೆ ಡಯಾಗ್ನೋಸಿಸ್ ಏನ್ ಮಾಡ್ತೇವೆ,
ಆ ಟೆಸ್ಟ್ಗಳು ಮಾಡಿ ಏನು ಕ್ಯಾನ್ಸರ್ ಕಂಡುಹುಡುಕ್ತೇವೆ ಅದು ನಮ್ಮ ಕಡೆಯಿಂದ ಜಾಸ್ತಿ ಆಗಿದೆ. ಸೊ 2 ಅಂಶಗಳಿಂದ ಇದು ನಂಬರ್ಸ್ ಅದಕ್ಕಿಂತ ಜಾಸ್ತಿ ಆಗಿರೋದು. ಓಕೆ ಓಕೆ ಓಕೆ. ಈಗ ಕ್ಯಾನ್ಸರ್ ಅಂದ್ರೆ ಅಂತ ಬಂದಾಗ ಬಹಳಷ್ಟು ಕ್ಯಾನ್ಸರ್ಗಳು ಬರುತ್ತೆ. ಈಗ ಇಲ್ಲಿ ಮಂಗಳೂರಿನಲ್ಲಿ 371 ಮಂದಿಗೆ ಕ್ಯಾನ್ಸರ್ ಪತ್ತೆಯಾಗಿರುವಂತದ್ದು, ಅದರಲ್ಲೂ ಕೂಡ 4 ತಿಂಗಳಲ್ಲಿ. ಸೊ ಹಾಗೆ ರೀತಿ ಇದ್ದಾಗ 183 ಮಂದಿಗೆ ಬಾಯಿಯ ಕ್ಯಾನ್ಸರ್, ಅಂದ್ರೆ ಇದು ಕಾಮನ್ ಅಂತ ಹೇಳ್ತೀರಿ ಹಾಗಾದ್ರೆ? ಹೌದು, ಅಂದ್ರೆ ನಮ್ಗೆ ಇಡೀ ಇಂಡಿಯಾದಲ್ಲಿ ತಕೊಂಡ್ರೆ ನಮ್ಗೆ ಈಗ ಪ್ರತಿ ವರ್ಷ ಅದ್ರದ್ದು ರಿಪೋರ್ಟ್ ಬರ್ತದೆ. ಇಂಡಿಯಾದಲ್ಲಿ ಕಳೆದ ವರ್ಷ ಆಲ್ಮೋಸ್ಟ್ 15 ಲಕ್ಷ ಅಷ್ಟು ಕ್ಯಾನ್ಸರ್ ಕಾಯಿಲೆಗಳು ಡಿಟೆಕ್ಟ್ ಆಗಿತ್ತು. 15 ಲಕ್ಷ ಇಡೀ ಇಂಡಿಯಾದಲ್ಲಿ. ಅದರಲ್ಲಿ ಟಾಪ್ 3 ಇದೆ. ಟಾಪ್ ಅಲ್ಲಿ ಇರುವುದು ಓರಲ್ ಕ್ಯಾವಿಟಿ ಅಥವಾ ಬಾಯಿದು ಕ್ಯಾನ್ಸರ್, ಆಲ್ಮೋಸ್ಟ್ ಒಂದು 2 ಲಕ್ಷ ಕೇಸಸ್. ನೆಕ್ಸ್ಟ್ ಒನ್ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಫಿಮೇಲ್ಸ್ ಅಲ್ಲಿ ನಂಬರ್ 1 ಸ್ಪಾಟ್ ಅಲ್ಲಿ ಇರೋದು, ಆಲ್ಮೋಸ್ಟ್ 1.3 to 1.4 ಲ್ಯಾಕ್ ಕೇಸಸ್. ಮತ್ತೆ 3ನೇದಿರೋದು ಗರ್ಭಕಂಠದ ಸರ್ವೈಕಲ್ ಕ್ಯಾನ್ಸರ್, ಇನ್ನೊಂದು 1 ಲ್ಯಾಕ್ ಹತ್ರ ಕೇಸಸ್. ಸೊ ಇದು 3 ಕಾಮನ್ ಆಗಿರೋ ಕ್ಯಾನ್ಸರ್ಸ್ ನಮ್ಮ ಇಂಡಿಯಾದಲ್ಲೂ ಅದೇ ಪ್ಯಾಟರ್ನ್ ನಾವು ಈಗ ದಕ್ಷಿಣ ಕನ್ನಡದಲ್ಲೂ ನೋಡ್ತಾ ಇದ್ದೇವೆ. ಇದು ಬಿಟ್ಟು ಬೇರೆ ಕಾಮನ್ ಆಗಿರೋ ಕ್ಯಾನ್ಸರ್ಸ್ ಲಂಗ್ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಕಾಮನ್ ಆಗಿದೆ. ಅದೇ ರೀತಿ ನಮ್ಮ ಸ್ಟೊಮಕ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಸ್ಟೊಮಕ್ ಇದು ಕ್ಯಾನ್ಸರ್, ಹೊಟ್ಟೆಯ ಕ್ಯಾನ್ಸರ್ ಅದು ಇದೆ. ಇಸೋಫೇಗಸ್ ಅನ್ನನಾಳದ ಕ್ಯಾನ್ಸರ್ ಇದೆ, ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ. ಮತ್ತೆ ಮಹಿಳೆಯರಲ್ಲಿ ಬ್ರೆಸ್ಟ್ ಮತ್ತೆ ಸ್ತನ ಮತ್ತೆ ಗರ್ಭಕಂಠ ಬಿಟ್ರೆ ಗರ್ಭಕೋಶದ ಕ್ಯಾನ್ಸರ್, ಯೂಟ್ರೈನ್ ಕ್ಯಾನ್ಸರ್, ಅಂಡಾಶಯದು ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಇದು ನಾರ್ಮಲ್ ಆಗಿ ಕಾಣುವಂಥದ್ದು. ಅದು ಬಿಟ್ಟು ಬ್ರೈನ್ ಟ್ಯೂಮರ್ಸ್ ಈಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ. ಅದು ಬಿಟ್ಟು ನಮ್ಮ ಬ್ಲಡ್ ಕ್ಯಾನ್ಸರ್, ಲಿಂಫೋಮಾ ಅಂತ ಹೇಳ್ತೇವೆ, ಬ್ಲಡ್ ಇದು ಕ್ಯಾನ್ಸರ್, ಅದು ಜಾಸ್ತಿ ಪ್ರಮಾಣದಲ್ಲಿ. ಇದು ಬಿಟ್ಟು ಬಾಕಿ ಎಲ್ಲ ಕ್ಯಾನ್ಸರ್ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿದೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಮೂತ್ರಚೀಲದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಬೇರೆ ಈಗ ಬೋನ್ ಇದು ಕ್ಯಾನ್ಸರು ಇರುತ್ತದೆ. ಯಾವ ದೇಹದಲ್ಲೂ ಬಾಡಿಯಲ್ಲಿ ಏನೆಲ್ಲ ಅಂಶ ಇದೆ ಅದರದ್ದು ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ನಾನು ಹೇಳಿದಾಗೆ ಇದೊಂದು ಟಾಪ್ 10 ಅಂತ ಹೇಳಿದ್ರೆ ಇಷ್ಟು ಕ್ಯಾನ್ಸರ್ಗಳು ಜನರಲಿ ನಾವು ಕಾಣುವಂಥದ್ದು ಇಂಡಿಯಾದಲ್ಲಿ. ಈಗ ಬೇಸಿಕಲಿ ಕ್ಯಾನ್ಸರ್ ಅಂತ ಬಂದಾಗ ಅಂದ್ರೆ ನಮ್ಮ ಮಾನವನ ದೇಹದ ಯಾವುದಾದ್ರೂ ಒಂದು ಅಂಗ ಪಾರ್ಟ್ ಸ್ಪಾಯ್ಲ್ ಆಗ್ತಾ ಹೋಯಿತು ಅಂತ ಬಂದಾಗ ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದೇ ಜನರಲಿ ಸ್ಪಾಯ್ಲ್ ಅಂತಲ್ಲ, ಏನಾಗ್ತದೆ ಅಂದ್ರೆ ಜನರಲಿ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಅಣುಗಳು ಅಥವಾ ಸೆಲ್ಸ್ ಅಂತ ಹೇಳ್ತೇವೆ. ಅದು ಪ್ರತಿಯೊಂದು ಸೆಲ್ ಈಗ ಬರ್ತ್ ಸ್ಟಾರ್ಟ್ ಆಗ್ತದೆ, ಇಷ್ಟು ಕಾಲ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಸೆಲ್ 20 ದಿನ ಇರ್ಬೋದು, ಅದಾದ್ಮೇಲೆ ಅದು ಬಾಡಿ ನ್ಯೂ ಸೆಲ್ಸ್ ಅನ್ನು ಜನರೇಟ್ ಮಾಡ್ತದೆ. ಯಾವಾಗ ಈ ನಮ್ದು ಮೆಕ್ಯಾನಿಸಮ್ ತಪ್ತದೆ ಅಂದ್ರೆ ಸೆಲ್ ಇದು ಬರ್ತ್ ಅಂತೂ ಆಗ್ತದೆ, ಹುಟ್ಟು ಇದಾಗ್ತದೆ, ಬಟ್ ಅದು ಸಾಯುವುದಿಲ್ಲ, ಕಂಟಿನ್ಯೂಸ್ ಬೆಳೀತಾ 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 ಹೋಗ್ತದೆ, ಕಂಟ್ರೋಲ್ ತಪ್ಪಿ ಅಂತ ಅಂಶ ನಾವು ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದು ಬಾಡಿಯ ಯಾವುದೇ ರೀಜನ್ ಅಲ್ಲಿ ಇರಬಹುದು, ಬಟ್ ಕೆಲವು ರೀಜನ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣುತ್ತದೆ. ಓಕೆ, ಬಟ್ ಸ್ಟಿಲ್ ಈಗ ಸರ್ ಕ್ಯಾನ್ಸರ್ ಅಂತ ಬಂದಾಗ ಬಹಳಷ್ಟು ಜನರಿಗೆ ಭಯ ಆಗುವಂತ ಇದಕ್ಕೆ ಮೆಡಿಸಿನ್ ಇಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ, ಯಾಕಂದ್ರೆ ಇದು ಬಂದ್ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಮಾತುಗಳಿದೆ, ಅಷ್ಟು ಭಯ ಇದೆ. ಹೌದು ಹೌದು ಹೌದು, ಏನ್ ಹೇಳ್ತೀರಿ? ಅದೇ ಆಕ್ಚುಲಿ ಭಯ 100% ಇದೆ. ಈಗ ನಾವು ಡೈಲಿ OPD ಅಲ್ಲಿ ವಾರ್ಡ್ ಅಲ್ಲಿ ನೋಡುವಾಗ ತುಂಬಾ ಪೇಷಂಟ್ಸ್ ಗಳಿಗೆ ಭಯ ಇದೆ. ಒಂದೇನಂದ್ರೆ ಸ್ವಲ್ಪ ಮಿಸ್ಇನ್ಫಾರ್ಮೇಶನ್ ಇದೆ, ಅಂದ್ರೆ ಕ್ಯಾನ್ಸರ್ ಬಂದ್ರೆ ಅದೇ ಕೊನೆ ಅಂತ ಇದೆ. ಪ್ರೊಬಬ್ಲಿ ಒಂದು 50-60 ವರ್ಷಗಳ ಮುಂಚೆ ಅದೇ ಮಾತು ಹೇಳ್ತಿದ್ರೆ ನಾನು ಒಪ್ತಾ ಇದ್ದೆ, ಯಾಕೆಂದ್ರೆ ಅಷ್ಟೇನು ಮೆಡಿಸಿನ್ಸ್ ಇರಲಿಲ್ಲ, ಸರ್ಜರಿ ಮಾಡ್ಲಿಕ್ಕೆ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ, ಇಷ್ಟು ಅಡ್ವಾನ್ಸ್ಮೆಂಟು ಇರಲಿಲ್ಲ. ಬಟ್ ಈಗ ಕಳೆದ ಒಂದು 40 to 50 ಇಯರ್ಸ್ ಇಂದ ಆಂಕಾಲಜಿ ಅಥವಾ ಕ್ಯಾನ್ಸರ್ ವಿಭಾಗದಲ್ಲಿ ಅತ್ಯಂತ ಜಾಸ್ತಿ ರಿಸರ್ಚ್, ಅತ್ಯಂತ ಜಾಸ್ತಿ ಹೊಸ ಟೆಕ್ನಿಕ್ಸ್, ಹೊಸ ಮೆಡಿಸಿನ್ಸ್ ಬಂದಿದೆ. ಅದರಿಂದ ಈಗ ನಮ್ದು ಎಂಟೈರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ 90% ಆಫ್ ದ ಟೈಮ್ಸ್ ಇರೋದು ಯಾವ ಸ್ಟೇಜ್ ಅಲ್ಲಿ ಡಯಾಗ್ನೋಸಿಸ್ ಆಗಿದೆ ಅಂತ. ಈಗ ಮೊದಲನೇ ಸ್ಟೇಜ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ 90ರಿಂದ 100% ಅಷ್ಟು ಗುಣ ಆಗುವ ಚಾನ್ಸಸ್ ಇದೆ ಮೊದಲ ಸ್ಟೇಜ್. ಅದೇ ರೀತಿ ಕೊನೆ ಸ್ಟೇಜ್ 4ನೇ ಸ್ಟೇಜ್ ಅಲ್ಲಿ ಬಂದ್ರೆ ತುಂಬಾ ಕಮ್ಮಿ, 5 to 10% ಮಾತ್ರ ಗುಣ ಮಾಡುವ ಚಾನ್ಸಸ್ ಇದೆ. ಬಟ್ ಆದ್ರೂ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಂದ್ರೆ ಅದೇ ತರ 70 to 80%, ಥರ್ಡ್ ಸ್ಟೇಜ್ ಅಲ್ಲಿ ಬಂದ್ರೆ 50 to 60%. ಸೊ ಮೇನ್ಲಿ ಇರೋದು ಯಾವ ಸ್ಟೇಜ್ ಅಲ್ಲಿ ಬಂದಿದ್ದಾರೆ, ಮತ್ತೆ ಯಾವ ಟೈಪ್ ಇದು ಕ್ಯಾನ್ಸರ್ ಇದೆ, ಮತ್ತೆ ಅದು ಬೇರೆ ಕಡೆಗೆ ಹರಡಿದೆಯೋ ಅಲ್ಲಿ ಮಾತ್ರ ಇದೆಯೋ ಆ ತರ ಇರೋದು ಮೋಸ್ಟ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇರೋದು ನಾವು ಎಷ್ಟು ಬೇಗ ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ, ಅದೇ ತರ ಟ್ರೀಟ್ಮೆಂಟ್ಗೆ ಎಷ್ಟು ಜನ ಕರೆಕ್ಟ್ ಆಗಿ ಅದನ್ನು ಫಾಲೋ ಅಪ್ ಮಾಡ್ತಾರೆ ಅಂತ ಇರೋದು. ಸೊ ಕಂಪ್ಲೀಟ್ ನಮ್ದು ಇದಿರೋದು. ಸೊ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಹೇಳೋದು ಕ್ಯಾನ್ಸರ್ ಇದ್ರೆ ಅದು ಕೊನೆಯದಂತ ಪ್ರಾಬಬ್ಲಿ ನಾನು ಫುಲ್ ಆಗಿ ಒಪ್ಪುದಿಲ್ಲ. ಇದು ಜನರಲ್ ಆಗಿ ಅಂಶ ಇರುವಂತದ್ದು. ಓಕೆ ಓಕೆ ಸರ್, ತಾವು ಹೇಳಿದ್ದು ಕರೆಕ್ಟ್. ಬಟ್ ಸ್ಟಿಲ್ ಫಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ಕ್ಯೂರ್ ಮಾಡುವಂತ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇದೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಗೆ. ಬಟ್ ಸ್ಟಿಲ್ ಕ್ಯಾನ್ಸರ್ ಅಂತ ಬಂದಾಗ ಅದು ಗೊತ್ತಾಗೋದೇ ಇಲ್ಲ, ಡಿಟೆಕ್ಟ್ ಆಗೋದೇ ಇಲ್ಲ,
ಅಂದ್ರೆ ಅದು ಹರಡಿದಾಗ ಒಂದು ಫೈನಲ್ ಸ್ಟೇಜ್ ಹೋದಾಗ, ಥರ್ಡ್ ಸ್ಟೇಜ್ ಹೋದಾಗ ಆವಾಗ ಡಿಟೆಕ್ಟ್ ಆಗುತ್ತೆ ಅನ್ನುವಂತಹ ಮಾತು. ವೈ ಯಾಕೆ ಆ ರೀತಿ ಆಗ್ತಾ ಇದೆ? ಅದೇ ಈಗ ಯಾವುದಕ್ಕೂ ಈಗ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ತಗೊಳ್ಳೋಣ. ಫಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಲಂಪ್ ಅಥವಾ ಬ್ರೆಸ್ಟ್ ಅಲ್ಲಿ ಏನಾದ್ರೂ ಸ್ವೆಲ್ಲಿಂಗ್ ಇದ್ರೆ ತುಂಬಾ ಚಿಕ್ಕದಿರ್ತದೆ, ಅದರಲ್ಲಿ ನಮಗೆ ಸಿಂಪ್ಟಮ್ಸ್ ಇರುವುದಿಲ್ಲ. ಈಗ ಲಂಗ್ ಕ್ಯಾನ್ಸರ್ ಇದ್ರೆ ಆಕ್ಚುಲಿ ಸಿಂಪ್ಟಮ್ಸ್ ಕೆಮ್ಮು, ಬಟ್ ಆ ಕೆಮ್ಮು ಸ್ಟಾರ್ಟ್ ಆಗ್ಲಿಕ್ಕೆ ಅದು ಸ್ವಲ್ಪ ಸೈಜ್ ಜಾಸ್ತಿ ಆಗಿ ಈಗ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಅಷ್ಟಾದ್ರೆ ಮಾತ್ರ ಅದು ಕೆಮ್ಮು ಇದೆಲ್ಲ ಸ್ಟಾರ್ಟ್ ಆಗೋದು. ತುಂಬಾ ಚಿಕ್ಕ ಈಗ 0.5 ಸೆಂಟಿಮೀಟರ್ ಇದೆ, ನಮ್ಗೆ ಆಕ್ಚುಲಿ ಏನೂ ಸಿಂಪ್ಟಮ್ಸ್ ಇರುವುದಿಲ್ಲ. ಅದಕ್ಕೋಸ್ಕರ ನಮಗೆ ಫಸ್ಟ್ ಸ್ಟೇಜಲ್ಲಿ ಕಂಡು ಹುಡುಕೋದು ಭಾರಿ ಕಷ್ಟ. ಇಲ್ಲಾಂದ್ರೆ ತುಂಬ ಮೈಲ್ಡ್ ಸಿಂಪ್ಟಮ್ಸ್ ಇರ್ತದೆ, ಈ ಥರ ಸ್ವಲ್ಪ ಗ್ಯಾಸ್ಟ್ರಿಕ್ ಇರ್ಬೋದು, ಸ್ವಲ್ಪ ಒಣ ಕೆಮ್ಮು ಇರ್ಬೋದು, ಆ ಥರ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಇರ್ತದೆ. ನಮಗೆ ಫುಲ್ ಸಿಂಪ್ಟಮ್ಸ್ ಬರಲಿಕ್ಕೆ ಈ ಥರ ತುಂಬ ವೀಕ್ನೆಸ್ಸು ಅಥವಾ ಬ್ಲೀಡಿಂಗು ಅಥವಾ ವೆಯ್ಟ್ ಲಾಸು ಇದೆಲ್ಲ ಬರಲಿಕ್ಕೆ ತುಂಬ ಟೈಮ್ ಹಿಡಿತದೆ. ಅದಕ್ಕೆ ನಮ್ಮದು ಸ್ಕ್ರೀನಿಂಗ್ ಕಾನ್ಸೆಪ್ಟ್ ಅಂತ ಇದೆ. ಕ್ಯಾನ್ಸರನ್ನು ಈಗ ಯಾರಲ್ಲಿ ಕ್ಯಾನ್ಸರ್ ಏನಿಲ್ಲ, ಯಾರಲ್ಲಿ ಏನೂ ಸಿಂಪ್ಟಮ್ಸ್ ಇಲ್ಲ, ಅವರಲ್ಲಿ ಸ್ಕ್ರೀನಿಂಗ್ ಮಾಡಿ ಕಂಡುಹುಡುಕೋದು. ಅಂದರೆ ಕ್ಯಾನ್ಸರ್ ಇವರಿಗೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿ ಕಂಡುಹುಡುಕೋದು. ಬಟ್ ನೀವು ಹೇಳಿದ್ದು 100% ಕರೆಕ್ಟ್. ಈಗ ಇಂಡಿಯಾದಲ್ಲೂ ನಾವು ಜಾಸ್ತಿ ಕೇಸಸ್ ನೋಡೋದು ಸ್ಟೇಜ್ 2 ಮತ್ತು ಸ್ಟೇಜ್ 3. ಸೊ ಸ್ಟೇಜ್ 1 ನಲ್ಲಿ ನಾವು ಇಂಡಿಯಾದಲ್ಲಿ ನೋಡೋದು ಭಾರಿ ಕಮ್ಮಿ. ಈಗ ನಮ್ದು ಡೈಲಿ ನಮ್ದು ಈಗ ನಾನು ಪ್ರಾಕ್ಟೀಸ್ ಮಾಡೋ KMC ಅಲ್ಲಿನೂ ಮೋಸ್ಟ್ ಆಫ್ ದ ಕೇಸಸ್ ಬರೋದು ಸೆಕೆಂಡ್ ಮತ್ತೆ ಥರ್ಡ್. ಬಟ್ ಆಫ್ ಲೇಟ್ ಕಳೆದ 5 ರಿಂದ 10 ವರ್ಷಗಳಿಂದ ನಾವು ಒಂದು 10 ವರ್ಷ ಮುಂಚೆ ಜಾಸ್ತಿ ಥರ್ಡ್ ಸ್ಟೇಜ್ ನೋಡ್ತಾ ಇದ್ವಿ. ಹೌದು, ಈಗ ಅಟ್ ಲೀಸ್ಟ್ ನಾವು ಸ್ವಲ್ಪ ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜು ಅದ್ರಲ್ಲಿ ನೋಡ್ತಾ ಇದ್ವಿ. ಯಾಕಂದ್ರೆ ಸ್ವಲ್ಪ ಜನರಿಗೆ ಅವೇರ್ನೆಸ್ ಬಂದಿದೆ, ಮತ್ತೆ ಸಿಂಪ್ಟಮ್ಸ್ ಇದ್ರೆ ಈಗ ಡಾಕ್ಟರ್ ಹತ್ರ ಸ್ವಲ್ಪ ಬೇಗ ಹೋಗ್ತಾರೆ. ಅದೊಂದು ಪಾಸಿಟಿವ್ ಇದೆ, ನಾನು ಒಪ್ಲೇಬೇಕು. ಬಟ್ ಆದ್ರೂ ಓವರ್ ಆಲ್ ನೋಡಿದ್ರೆ ಇಂಡಿಯಾದಲ್ಲಿ ಥರ್ಡ್ ಫೋರ್ತ್ ಸ್ಟೇಜ್ ಅಲ್ಲೇ ಜಾಸ್ತಿ ಕ್ಯಾನ್ಸರ್ಗಳು ಬರುವಂತದ್ದು. ಡಿಟೆಕ್ಟ್ ಈಗ ಸೆಕೆಂಡ್ ಸ್ಟೇಜ್ ಅಲ್ಲಿ ಆಗ್ತಾ ಇದೆ. ಹೌದು, ಆಗ್ತಾ ಇದೆ. ಮುಂಚೆಕ್ಕಿಂತ ಡೆಫಿನೆಟ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಹೇಳುವಷ್ಟು ಇನ್ನು ನಾವು ಇಲ್ಲ, ಅಂದ್ರೆ ಸೆಕೆಂಡ್ ಸ್ಟೇಜೇ ನಮಗೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳುವಷ್ಟು ಇಲ್ಲ. ಬಟ್ ಡೆಫಿನೆಟ್ಲಿ ಮುಂಚೆಕ್ಕಿಂತ ನಾನು ನೋಡಿದಾಗ ಒಂದು 10 ವರ್ಷ ಹೇಗೆ ಇತ್ತು, ಈಗ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗಷ್ಟು ನಮಗೆ ಸಿಗ್ತಾ ಇದೆ. ಈಗ ಸೆಕೆಂಡ್ ಸ್ಟೇಜ್ ಅಂದ್ರೆ ಆ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಂದವರು ಹೌದು ಅಲ್ಲ, ಈಗ ಬದುಕುದು ಚಾನ್ಸಸ್ ಥರ್ಡ್ ಫೋರ್ತ್ ಸ್ಟೇಜ್ ಅಲ್ಲಿ ಇದೆ. ಬಟ್ ನಾವು ಏನು ಕ್ಯೂರ್ ಮಾಡ್ಲಿಕ್ಕೆ ಏನು ಚಾನ್ಸ್ ಇದೆ, ಸೆಕೆಂಡ್ ಸ್ಟೇಜ್ ಅಲ್ಲೂ ಸಿಗ್ನಿಫಿಕೆಂಟ್ಲಿ ಹೈ ಇದೆ. 80-90% ಅವರಲ್ಲಿ ಯಾವುದೋ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅದರಲ್ಲಿ ಒಳ್ಳೆ ಕ್ಯೂರ್ ಕೊಡುವ ಚಾನ್ಸಸ್ ತುಂಬಾ ಹೈ ಇದೆ. ಅದಕ್ಕೆ ನಮ್ಗೆ ಯಾವಾಗಲೂ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಕಂಡುಹುಡುಕಿಗೆ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸುಲಭ, ಟ್ರೀಟ್ಮೆಂಟ್ ಒಳ್ಳೆ ರೆಸ್ಪಾನ್ಸ್ ಆಗ್ತದೆ. ಅದೇ ರೀತಿ ರಿಪೀಟ್ ಬರುವ ಚಾನ್ಸಸ್ ಕಾಯಿಲೆಗೆ ಕಮ್ಮಿ ಇರ್ತದೆ. ಥರ್ಡ್ ಮತ್ತೆ ಫೋರ್ತ್ ಸ್ಟೇಜ್ ಅಲ್ಲಿ ರಿಪೀಟ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸರ್, ಈಗ ಈ ಕ್ಯಾನ್ಸರ್ ಅಂತ ಬಂದಾಗ ನೋಡಿ, ಬೇರೆ ಬೇರೆ ಕಾಯಿಲೆಗಳು ಹೇಗ್ ಬರುತ್ತೆ ಅಂತ ಬಂದಾಗ ಗೊತ್ತಾಗುತ್ತೆ ಯಾಕೆ ಬರುತ್ತೆ. ಈಗ HIV ಆಗಿರ್ಬೋದು ಅಥವಾ ಇನ್ನಿತರ ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇನ್ನಿತರ ಕಾಯಿಲೆಗಳು ಕೂಡ ಸೇರಿರುತ್ತೆ, ಎಲ್ಲ ಕೂಡ ರೇಬಿಸ್ ಹಿಡಿದಂತೆ. ಅದು ಕ್ಯಾನ್ಸರ್ ವೈ ಅಂಡ್ ಹೌ, ಹೇಗೆ ಬರುತ್ತೆ, ಏನ್ ಕಾರಣ ಆಗಿರ್ಬೋದು? ಹೌದು, ಇದು ಒಂದು ತುಂಬಾ ನಮ್ಮ ಡಿಸ್ಕಷನ್ ಅಲ್ಲಿ ಪೇಷಂಟ್ಗಳು ನಮ್ಗೆ ತುಂಬಾ ಕೇಳುವಂತ ಪ್ರಶ್ನೆ ಇದು. ಪೇಷಂಟ್ಗಳು ಮಾತ್ರ ಅಲ್ಲ, ನಾವೆಲ್ಲಾದ್ರೂ ಈಗ ಈ ತರ ಪ್ರೋಗ್ರಾಮ್ ಹೌದು ಗೊತ್ತಿರಲ್ಲ, ಸೊ ನೀವು ಹೇಳಿದಾಗ ಈ 2 ಟೈಪ್ ಆಫ್ ಪೇಷಂಟ್ಸ್ಗಳು ಅಥವಾ ನಾವು ನೋಡ್ತೇವೆ. ಒಂದು ಯಾರೋ ಹ್ಯಾಬಿಟ್ಸ್ ಇರ್ತದೆ, ಅವರಲ್ಲಿ ನಂಬರ್ 1 ಕಾಸ್ ಈಗ ಇಂಡಿಯಾದಲ್ಲಿ ಟೊಬ್ಯಾಕೋ ರಿಲೇಟೆಡ್ ಹೇಳ್ಬೋದು. ಟೊಬ್ಯಾಕೋ ಅಂತ ಹೇಳಿದ ತಕ್ಷಣ ಬರೀ ಸ್ಮೋಕಿಂಗ್ ಅಲ್ಲ, ಸ್ಮೋಕಿಂಗ್ ಇರ್ಬೋದು, ಬೀಡಿ ಇರ್ಬೋದು, ಈ ಗುಟ್ಕಾ ಇರ್ಬೋದು, ಆ ತರ ಚ್ಯೂಯಿಂಗ್ ಇರ್ಬೋದು, ಎಲ್ಲ ಟೊಬ್ಯಾಕೋ ರಿಲೇಟೆಡ್ ಇಂಡಿಯಾದಲ್ಲಿ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಇರೋದು. ಸೆಕೆಂಡ್ ಒನ್ ಎಲ್ಲ ಸೇರಿಸಿ ಎಲ್ಲ ಫುಲ್ ಸೇರಿಸಿ ಹೇಳ್ತಾ ಇರೋದು. ಎಲ್ಲ ಟೊಬ್ಯಾಕೋ, ಯಾವ್ದ್ರಲ್ಲಿ ಟೊಬ್ಯಾಕೋ ಇದೆ ಅದೆಲ್ಲ ಟೊಬ್ಯಾಕೋ ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ. ನೀವು ಸ್ಮೋಕಿಂಗ್ ಇರ್ಬೋದು, ನಾನು ಹೇಳ್ಬೋದು ನಾನು ಸ್ಮೋಕಿಂಗ್ ಮಾಡೇ ಇಲ್ಲ, ಬಟ್ ನಾನು 20 ವರ್ಷಗಳಿಂದ ಚೈನಿಕೇನಿ ತಿಂತೇನೆ. ಸೊ ಅದು ಇಲ್ಲ. ಟೊಬ್ಯಾಕೋ ಇದ್ರೆ ಯಾವುದೇ ಪ್ರಾಡಕ್ಟ್ ಅಲ್ಲಿ ಯಾವುದೇ ಫಾರ್ಮ್ ಅಲ್ಲಿ ಸ್ಮೋಕ್ ಮಾಡಬಹುದು, ಇಂಜೆಕ್ಟ್ ಮಾಡಬಹುದು, ಚ್ಯೂ ಮಾಡಬಹುದು, ಯಾವುದೇ ಫಾರ್ಮ್ ಅಲ್ಲಿ ಟೊಬ್ಯಾಕೋ ಇಸ್ ಅ ನೋನ್ ಕಾರ್ಸಿನೋಜೆನಿಕ್. ಇದು ಎಲ್ರಿಗೂ ಗೊತ್ತಿದೆ, ಇದು ನಾನು ಹೇಳ್ಬೇಕಂತಿಲ್ಲ, ಪ್ರೂವನ್ ಇದು ಎಲ್ರಿಗೂ ಗೊತ್ತಿದೆ, ಯಾಕಂದ್ರೆ ಅದರ ಪ್ಯಾಕೆಟ್ ಮೇಲೆ ಇರ್ತದೆ. ಸೊ ಅದು ಫ್ಯಾಕ್ಟ್. ಸೊ ಸೆಕೆಂಡ್ ಇರೋದು ಈಗ ಯಾರು ಏನೂ ಮಾಡಿರೋದಿಲ್ಲ, ಆ ತರ ತುಂಬಾ ಕೇಸಸ್ ನಾವು ನೋಡ್ತೇವೆ. ಅಂದ್ರೆ ಅವರು ಸ್ಮೋಕಿಂಗು ಮಾಡಿರೋಲ್ಲ, ಏನೂ ಮಾಡಿರೋಲ್ಲ, ನಂಗೆ ಯಾಕೆ ಬಂತು ಅಂತ ಪ್ರಶ್ನೆ ಬರ್ತದೆ. ಅಂತವರಲ್ಲಿ ಬೇರೆ ರೀಸನ್ಸ್ ಇರ್ತದೆ. ಅವರಲ್ಲಿ ಈಗ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅವರ ತಂದೆ ತಾಯಿಗೆ ಕ್ಯಾನ್ಸರ್ ಆ ತರ ಇದ್ರೆ ಜೆನೆಟಿಕಲಿ ಬರುವ ಹೌದು, ಎಲ್ಲ ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ಗಳು ಕ್ಯಾನ್ಸರ್ ಆಕ್ಚುಲಿ ನೋಡಿದ್ರೆ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಕಾಮನ್ ಡಿಸೀಸ್ ದಟ್ ಕ್ಯಾನ್ ಕಮ್ ಜೆನೆಟಿಕಲಿ. ಎಲ್ಲ ಕ್ಯಾನ್ಸರ್ ಅಲ್ಲ, ಕಾಮನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್
ಅಂಡಾಶಯದ ಕ್ಯಾನ್ಸರು, ಆ ಥರ ಕ್ಯಾನ್ಸರ್ಗಳು ಸ್ವಲ್ಪ ಫ್ಯಾಮಿಲೀಸಲ್ಲಿ ಬರ್ತದೆ. ಅದೊಂದು ರೀಸನ್ ಇರ್ಬೋದು. ಸೆಕೆಂಡ್ ಒನ್ ಅದೇ ಏನಾದರೂ ಇನ್ಫೆಕ್ಷನ್ಸ್ ರಿಲೇಟೆಡ್ ಇರ್ಬೋದು. ಈ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೇವೆ, ಅದರದ್ದು ಮೇನ್ ಕಾಸ್ ಒಂದು ವೈರಸ್, HPV ವೈರಸ್ ಅಂತ ಹೇಳ್ತೇವೆ. ಅದಕ್ಕೀಗ ವ್ಯಾಕ್ಸಿನ್ ಅದೆಲ್ಲ ಇದೆ. ಅದು ಮೇನ್ ರೀಸನ್ ಅದೇ ವೈರಸ್, ಈ ಥರ ಇನ್ಫೆಕ್ಷನ್ಸ್ಗಳಿಂದ ಬರ್ತದೆ. ಥರ್ಡ್ ಒನ್, ಈಗ ಯಾರು ಏನು ಮಾಡಿರೋದಿಲ್ಲ ಸ್ಮೋಕಿಂಗ್, ಬಟ್ ಪ್ಯಾಸಿವ್ ಸ್ಮೋಕಿಂಗ್ ಇರ್ತದೆ. ಅವರ ಮನೆಯಲ್ಲಿ ಬೇರೆ ಯಾರು ಸ್ಮೋಕಿಂಗ್ ಮಾಡ್ತಾರೆ, ಸೊ ಪಬ್ಲಿಕ್ ಅಲ್ಲಿ ಸ್ಮೋಕಿಂಗ್ ಮಾಡ್ತಾರೆ. ಆ ಥರ ಇದ್ರೆ ಅದರಿಂದ ಮತ್ತೆ ಏರ್ ಪೊಲ್ಯೂಷನ್ ಇಂದಲೂ ಸ್ವಲ್ಪ ಆಗುವ ಚಾನ್ಸಸ್ ಇದೆ. ಸೊ ಇದು ಯಾರಲ್ಲಿ ಈ ಥರ ಮಾಡೋದು ಹ್ಯಾಬಿಟ್ಸ್ ಏನಿಲ್ಲ ಅವರದಲ್ಲಿ ಮೇನ್ ರೀಸನ್ ಜೆನೆಟಿಕ್ಸು ಅಥವಾ ಏನಾದರೂ ಅದರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆ ಥರ ಜನರಲ್ಲಿ ಕಂಡುಹಿಡ್ತೇವೆ. ಯಾರು ಹ್ಯಾಬಿಟ್ಸ್ ಇದ್ದಾರೆ ಅವರದ್ರಲ್ಲಿ ನಂಬರ್ 1 ಕಾಸ್ ಟೊಬ್ಯಾಕೋ, ನಂಬರ್ 1 ಕಾಸ್. ಓಕೆ, ಈಗ ಟೊಬ್ಯಾಕೋ ಅಂದ್ರೆ ಆಲ್ಕೋಹಾಲ್ ಕೂಡ ಹೌದು, ಟೊಬ್ಯಾಕೋ ಒಂದು, ಅದರ ಒಟ್ಟಿಗೆ ಆಲ್ಕೋಹಾಲ್ ಅಂದ್ರೆ ಮದ್ಯಪಾನ ಏನ್ ಮಾಡ್ತೇವೆ. ಬಟ್ ಕಂಪೇರ್ ಮಾಡಿದ್ರೆ ಟೊಬ್ಯಾಕೋ ಇಸ್ ಸ್ಟಿಲ್ ವೆರಿ ವೆರಿ ಹೈ. ಯಾಕೆಂದ್ರೆ ಟೊಬ್ಯಾಕೋದಲ್ಲಿ ಆಲ್ಮೋಸ್ಟ್ 1000ಕ್ಕಿಂತ ಜಾಸ್ತಿ ಕಾರ್ಸಿನೋಜನ್ಸ್ ಇರ್ತದೆ. ಕಾರ್ಸಿನೋಜನ್ಸ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಅನ್ನು ಉತ್ಪತ್ತಿ ಮಾಡುವಂಥದ್ದು. ಸೊ ಟೊಬ್ಯಾಕೋ ನೀವು ತಗೊಂಡ್ರೆ, ಸ್ಮೋಕಿಂಗ್ ಮಾಡಿದ್ರೆ ಬಾಡಿ ಒಳಗೆ ಹೋಗ್ತದೆ, ಅದು ಸೆಲ್ಸ್ ಮೇಲೆ ಇಫೆಕ್ಟ್ ಆಗ್ತದೆ. ಮತ್ತೊಂದು ಸಾವಿರಾರು ಪದಾರ್ಥಗಳಿದೆ ಟೊಬ್ಯಾಕೋದಲ್ಲಿ. ಚಿಕ್ಕ ಇಷ್ಟೇ ಇರ್ಬೋದು ಸಿಗರೇಟ್, ಬಟ್ ಅದರಲ್ಲಿ ಇಷ್ಟೊಂದು ಪದಾರ್ಥಗಳಿದೆ. ಸೊ ಅದರಿಂದ ಡೈರೆಕ್ಟ್ ಆಗಿ, ಸೊ ಸ್ಟಿಲ್ ಟೊಬ್ಯಾಕೋ ಇಸ್ ಅ ನಂಬರ್ 1 ಕಾಸ್ ಆಫ್ ಡೈರೆಕ್ಟ್ ಕಾಸ್ ಆಫ್ ಕಾಸಿಂಗ್ ಕ್ಯಾನ್ಸರ್. ಓಕೆ ಓಕೆ, ಅಂದ್ರೆ ಈಗ ಸಿಗರೇಟ್ ಎಳೆಯುವವರು ಕ್ಯಾನ್ಸರ್ಗೆ ತುತ್ತಾಗುವಂತದ್ದು ತುಂಬಾ ಪಾಸಿಬಿಲಿಟಿ ಇದೆ. ಆ ಉಲ್ಟಾನು ಇರ್ಬೋದು. ಈಗ ಒಬ್ಬೊಬ್ರು, ಈಗ ನಾವು ನೋಡ್ತೇವೆ, ಅವರು 10-20 ವರ್ಷಗಳಿಂದ ಸಿಗರೇಟ್ ಎಳಿತಾರೆ, ಬಟ್ ಅವರಿಗೆ ಕ್ಯಾನ್ಸರ್ ಇರೋದಿಲ್ಲ. ಅದು ಇರ್ತದೆ, ಇಲ್ಲ ಅಂತಲ್ಲ, ಬಟ್ ಪರ್ಸೆಂಟೇಜ್ ನೋಡಿದ್ರೆ ಈಗ 100 ಜನರಲ್ಲಿ ಯಾರು ಸಿಗರೇಟ್ ಅಥವಾ ಬೀಡಿ ಟೊಬ್ಯಾಕೋ ಕನ್ಸ್ಯೂಮ್ ಮಾಡ್ತಾರೆ, 100 ಜನರಲ್ಲಿ ಮಾಡೋದಿಲ್ಲ. ಆ 100 ಜನರಲ್ಲಿ ಕ್ಯಾನ್ಸರ್ ಬರುವ ಚಾನ್ಸಸ್ 20-30 ಜನರಿಗೆ ಇರ್ಬೋದು. ವೆರಾಸ್ ಈ ಕಡೆ ಒಂದು ಅಥವಾ 2 ಇರಬಹುದು, ಆ ತರ. ಸೊ ಕಂಪ್ಯಾರಿಸನ್ ಮಾಡಿದ್ರೆ ಡೆಫಿನೆಟ್ಲಿ ಹೈಯರ್ ಇದೆ. ಓಕೆ ಓಕೆ, ವಾಟ್ ಅಬೌಟ್ ಆಲ್ಕೋಹಾಲ್ ಸರ್? ಹೌದು, ಆಲ್ಕೋಹಾಲ್ ಸಹ ಕಂಪೇರ್ ಟು ಟೊಬ್ಯಾಕೋ ಕಮ್ಮಿನೇ. ಬಟ್ ಮೋಸ್ಟ್ ಕಾಮನ್ಲಿ ಈಗ ಟೊಬ್ಯಾಕೋ ನೋಡಿದ್ರೆ ಆಕ್ಚುಲಿ ಬಾಯಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಮತ್ತೆ ಮೇಲೆ ಏನು ಟೊಬ್ಯಾಕೋ ಸ್ಮೋಕಿಂಗ್ ಮಾಡ್ತೇವೆ ಅಥವಾ ಚೂಯಿಂಗ್ ಮಾಡ್ತೇವೆ, ಆ ರೀಜನ್ ಅಲ್ಲಿ ಜಾಸ್ತಿ ಕಾಣುತ್ತದೆ. ಆಕ್ಚುಲಿ ರಿಸರ್ಚ್ ಪ್ರಕಾರ ಟೊಬ್ಯಾಕೋ ಯಾವುದೇ ಕ್ಯಾನ್ಸರ್ ಅನ್ನು ಉತ್ಪತ್ತಿ ಮಾಡಬಹುದು, ಬಟ್ ಕಾಮನ್ ಆಗಿ ಇದು ಬಾಯಿದು, ಗಂಟಿದು, ಮತ್ತೆ ಅನ್ನನಾಳದು, ಲಂಗ್ಸ್, ಆ ಥರದ್ದು. ಆಲ್ಕೋಹಾಲ್ ಸ್ವಲ್ಪ ಡಿಫ್ರೆಂಟ್. ಆಲ್ಕೋಹಾಲ್ ಅಲ್ಲಿ ಅಥವಾ ಮದ್ಯಪಾನ ಮಾಡುವವರಲ್ಲಿ ಜಾಸ್ತಿ ಲಿವರ್ ಮತ್ತೆ ಸ್ಟೊಮಕ್ ರಿಲೇಟೆಡ್ ಕ್ಯಾನ್ಸರ್ ಕಾಣುತ್ತದೆ. ಯಾಕಂದ್ರೆ ಕನ್ಸ್ಯೂಮ್ ಮಾಡಿದಾಗ ಸ್ಟೊಮಕ್ ಅಲ್ಲಿ ಮತ್ತೆ ಅದನ್ನು ಲಿವರ್ ಅನ್ನು ಡಿಟಾಕ್ಸ್ ಇದು ಮಾಡುತ್ತದೆ. ಅದರ ರೀಸನ್ ಅದರಲ್ಲಿ ಕಾಣ್ತದೆ. ಬಟ್ ಕಂಪೇರ್ ಮಾಡಿದ್ರೆ ಟೊಬ್ಯಾಕೋ ಇಸ್ ಸ್ಟಿಲ್ ವೆರಿ ವೆರಿ ಹೈ ನಂಬರ್ ಆಫ್ ಕೇಸಸ್ ಡ್ಯೂ ಟು ಟೊಬ್ಯಾಕೋ. ಟೊಬ್ಯಾಕೋದಿಂದ ಬರುವುದು ತುಂಬಾ ಜಾಸ್ತಿ. ಕ್ಯಾನ್ಸರ್ ಅಂತ ಬಂದಾಗ ಈಗ ಟೊಬ್ಯಾಕೋ ಇಂದ, ತಂಬಾಕು ಸೇವನೆಯಿಂದ ಪಕ್ಕ ಕ್ಯಾನ್ಸರ್ಗೆ ಬರಲಿಕ್ಕೆ ಕಾರಣ ಆಗುತ್ತೆ ಒಂದು ವಿಚಾರಗಳಲ್ಲಿ. ಸೊ ಬರ್ತೇನೆ, ನಾನು ಮಾತಾಡ್ತೇನೆ, ಕೆಲವೊಂದು ವಿಚಾರಗಳನ್ನ ಕೇಳಬೇಕು. ಜೊತೆಗೆ ಕರೆಗಳು ಬರ್ತಾ ಇದೆ. ಮತ್ತೊಂದು ಕರೆ ಇದೆ, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ ಸರ್? ಎಸ್ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ದಾಮೋದರ್ ಅವರು. ಎಸ್ ಸರ್, ಎಸ್ ಸರ್, ಮಾತಾಡಿ ಸರ್. ತಮ್ಮ ಪ್ರಶ್ನೆ ಎಸ್ ಸರ್, ಕೇಳಿ ಸರ್. ಡಾಕ್ಟ್ರಿಗೆ ಮತ್ತೆ ನಿಮ್ಗೆ ಇಬ್ಬರಿಗೂ ಹೇಳಿ ಸರ್. ಡಾಕ್ಟರ್ ಅಂದರೆ ದೇವರಾಗೆ ಕೆಲಸ ಮಾಡುವವರು. ಇದು ಶರೀರ ಸರಿ ಇರುವಾಗ ಪತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ಇದು ಆಗುವಾಗ ಸೆಕೆಂಡ್, ಈ ತರದ್ದು ಪೂರುತ್ತೆ ಹೇಳ್ತಾರೆ. ಆದ್ರೂ ಈಗ ಮಾತಾಡೋ ಒಂದು ಸ್ಥಳದಲ್ಲಿ 4 ಸ್ಟೇಜ್ ಅಂತ ಹೇಳಿ ತುಂಬಾ ಜನ ಬಂದ್ರು, ಪೈಪ್ ಹಾಕಿ ಕಲಿಸಿದ್ರೆ 1 ವಾರದಲ್ಲಿ ಮಾಯ ಆಗಿದೆ ರೋಗ. ಅರ್ಥ ಆಗಿಲ್ಲ ಸರ್? ಅರ್ಥ ಆಗ್ಲಿಲ್ವಾ? ಇಲ್ಲ ಇಲ್ಲ, ಹೇಳಿ. ಕೇಳಿಲ್ಲ ಸರಿ, ಕೇಳಲಿಲ್ಲ ಸರಿ. ಇದು 1 ವಾರಕ್ಕೆ ಮುಂಚೆ ಬಂದಿದ್ದಾರೆ ಬಾಳ್ಗೋಡಿಯಿಂದ. ಸರ್ ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ನಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ? ಆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಈಗ ಇದು ಹೆಣ್ಣು ಗಂಟಿನ ಆಸೆಗೆ ತಾಯಿಯ ಹೊಟ್ಟೆಯಲ್ಲಿ ರೂಪ ಕೊಡುವುದು ಯಾರು? ಅರ್ಥ ಆಗಿಲ್ಲ.
ನಿಮ್ಮ ಪ್ರಶ್ನೆ ಏನ್ ಸರ್? ನಿಮ್ಮ ಪ್ರಶ್ನೆ ಏನ್ ಹೇಳಿ? ಪ್ರಶ್ನೆ ಅಲ್ಲ, ಈ ಪ್ರಶ್ನೆ ಇದೆ. ಇದು ಈ ನಾವು ಒಳ್ಳೆದನ್ನೇ ತಿಂತೇವೆ. ಈಗ ತಂಬಾಕು, ಸೇರಿ ಅದು ಯಾವುದು ಕುಡಿಯುವುದು ಬೇಡ. ಹೆಂಗಸರಿಗೆ ಹೇಗೆ ಬರ್ತದೆ? ಓಕೆ ಓಕೆ ಓಕೆ, ಸರಿ. ಇದು ಪ್ರಶ್ನೆ ಅಲ್ವಾ ನಿಮ್ದು? ಹೇಗೆ ಬರ್ತದೆ? ಸರಿ ಸರಿ, ವೇಟ್ ಸರ್, ಥ್ಯಾಂಕ್ ಯು. ಅಂತವರು ಇಲ್ಲಿ ಬಂದಿದ್ದಾರೆ, ಒಂದು ಸೈಡ್ ನ ತೆಗೆದು ಇಲ್ಲಿ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಎಷ್ಟು ಓಕೆ ಓಕೆ, ಒಂದು ದೇವರ ಹೆಸರು ಹೇಳಿ ಒಂದು ವಿಭೂತಿ ಕೊಡ್ತದೆ, ಅದರಲ್ಲಿ ಒಂದು ವಾರದಲ್ಲಿ ಇಲ್ಲ. ಓಕೆ ಹಾಗೆ ನಾವು ಅದಕ್ಕೆ ಏನು ಇದಲ್ಲ, ಏನು ಜ್ಯೋತಿಷ ಇದು ಮಂತ್ರ ಏನಲ್ಲ. ಹೆಣ್ಣು ಗಂಡಿನ ಆಸೆಗೆ ತಾಯಿಯ ಹೊಟ್ಟೆಯಲ್ಲಿ ರೂಪ ಕೊಡುವುದು ಯಾರು? ಓಕೆ, ಸರಿ ಸರಿ, ಥ್ಯಾಂಕ್ ಯು, ಧನ್ಯವಾದ. ಓಕೆ, ಎಸ್. ಅವರು ಹೇಳುವಂತದ್ದು ಏನಂತ ಹೇಳಿದ್ರೆ, ಹೆಣ್ಣಿಗೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅನ್ನೋಂಥ ವಿಚಾರ. ಯಾಕಂದ್ರೆ ಫ್ಯಾಕ್ಟ್ ಅಲ್ವಾ, ಏನು ಬ್ಯಾಡ್ ಆಕ್ಟಿವಿಟೀಸ್ ಇಲ್ಲ, ಇದೆಲ್ಲ ಇಲ್ವಾ, ಬಟ್ ಸ್ಟಿಲ್ ಹೌ ಅನ್ನೋದು ಬರುತ್ತೆ ಅನ್ನೋದಾದ್ರೆ ಆ ರೀತಿ. ಹೌದು, ಈಗ ಹೆಣ್ಮಕ್ಳಲ್ಲಿ ನೀವು ಹೇಳಿದಾಗೆ ಈಗ ಮೋಸ್ಟ್ ಕಾಮನ್ ಆಗಿ ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಕಂಠದ ಕ್ಯಾನ್ಸರ್ ಇರುವುದು. ಈಗ ಸ್ತನ ಕ್ಯಾನ್ಸರ್ ಇದು ಒನ್ ಆಫ್ ದ ಮೇನ್ ರೀಸನ್ ಹಾರ್ಮೋನ್ ರಿಲೇಟೆಡ್ ಅಂತ ಹೇಳ್ತೇವೆ. ಈಗ ಹೆಣ್ಮಕ್ಳಿನ ಹಾರ್ಮೋನ್ ವೇರಿಯೇಷನ್, ಈಸ್ಟ್ರೋಜನ್ ಅಂತ ಹೇಳುವ ಹಾರ್ಮೋನ್ ಇದೆ, ಅದು ಜನರಲಿ ನಾರ್ಮಲ್ ಆಗಿ ಇರ್ತದೆ. ಈ ಮೆನಾರ್ಕಿ ಸ್ಟಾರ್ಟ್ ಆದ್ಮೇಲೆ ಇರ್ತದೆ. ಮೆನೋಪಾಸ್ ಅಂದ್ರೆ 40-45 ವರ್ಷಗಳ ತನಕ ಇರ್ತದೆ. ಯಾರಿಗೆ ಸ್ವಲ್ಪ ಅರ್ಲಿ ಮೆನಾರ್ಕಿ ಇದು ಸ್ಟಾರ್ಟ್ ಆಗ್ತದೆ, ಈಗ ಒಂದು 10 ವರ್ಷ 13 ವರ್ಷ ಜನರಲಿ, 10 ರಿಂದ 13 ವರ್ಷ ಜನರಲಿ ನೋಡುವಂಥದ್ದು, ಇದು ಬರುವಂಥದ್ದು. ಅದನ್ನು ಯಾರಿಗೆ ಸ್ವಲ್ಪ ಅರ್ಲಿ ಬರ್ತದೆ, ಈಗ 8 ವರ್ಷಕ್ಕೆ 9 ವರ್ಷಕ್ಕೆ ಬಂದಿದೆ. ಮತ್ತೆ ಮೆನೋಪಾಸ್ ಅಂತ ಹೇಳ್ತೇವೆ, ಅದು ಜನರಲಿ 40-45 ಇಯರ್ಸ್ ಅಲ್ಲಿ ಜನರಲಿ ಕಾಣುವಂಥದ್ದು. ಅದು ಯಾರಿಗೆ ಸ್ವಲ್ಪ ಡಿಲೇಡ್ ಆಗ್ತದೆ, ಆ ಥರ 50 ಇಯರ್ಸ್ 55 ಇಯರ್ಸ್ ಏನಾಗ್ತಂದ್ರೆ ಆ ರೀಸನ್ಲಿ ಹಾರ್ಮೋನ್ದು ಏನು ಎಕ್ಸ್ಪೋಷರ್ ಬಾಡಿಯಲ್ಲಿ ಅದು ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಇದರಲ್ಲಿ ಬರಬಹುದು. ಸೆಕೆಂಡ್, ಗರ್ಭಕಂಠದ ನಾನು ಹೇಳಿದೆ 99% ಇರೋದು ವೈರಸ್ಗಳಿಂದ. ಮೇನ್ಲಿ ಅಂದ್ರೆ ನಮಗೂ ಜನರಲಿ ಗೊತ್ತೂ ಆಗುದಿಲ್ಲ ಆ ಥರ ವೈರಸ್. ನಾರ್ಮಲ್ ಅವರಲ್ಲೂ ಒಂದೊಂದ್ಸತಿ ವೈರಸ್ ಇರ್ತದೆ, ಅದು ತನ್ನಷ್ಟಕ್ಕೆ ಹೋಗ್ತದೆ ಬಾಡಿಯಿಂದ, ಏನು ಟ್ರೀಟ್ಮೆಂಟ್ ಏನೂ ಮಾಡದೆ. ಯಾರಲ್ಲಿ ಈ ತರ ವೈರಸ್ ಪರ್ಸಿಸ್ಟ್ ಆಗಿ ಇರ್ತದೆ ಅವರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ. ಮೂರನೇ, ನಾನು ಆಗಲೇ ಹೇಳಿದೆ, ಯಾರಿಗೂ ಏನೂ ಹ್ಯಾಬಿಟ್ಸ್ ಇರುವುದಿಲ್ಲ ಅಂತವರಲ್ಲಿ ಸ್ವಲ್ಪ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ನಾವಂದ್ರೆ ಅದನ್ನು ಕುತ್ಕೊಂಡು ಹುಡುಕ್ಬೇಕು ಯಾಕೆ ರೀಸನ್ ಅಂತ. ಒಂದು 10% ಅವರಲ್ಲಿ ನಮಗೆ ರೀಸನ್ ಟು ಬಿ ಫ್ರಾಂಕ್ ಗೊತ್ತು ಆಗುದಿಲ್ಲ, ಯಾಕೆಂದ್ರೆ ನಮ್ಗೆ ಅಷ್ಟು ರಿಸರ್ಚ್ ಇನ್ನೂ ಆಗ್ಲಿಲ್ಲ. ಬಟ್ ಉಳಿದವರಲ್ಲಿ ಏನಾದ್ರೂ ಒಂದು ಪಾಯಿಂಟ್ ನಮಗೆ ಜನರಲಿ ಸಿಗ್ತದೆ. ಅದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಇಲ್ಲ ಅವರ ಮನೆಯಲ್ಲಿ ಯಾರಿಗಾದ್ರೂ ಅದೇ ತರ ಕ್ಯಾನ್ಸರ್ ಇತ್ತು, ಅಥವಾ ಏನಾದ್ರೂ ಜೆನೆಟಿಕ್ ರಿಲೇಟೆಡ್ ಇರಬಹುದು. ಆ ಥರ ಟೆಸ್ಟ್ಗಳು ಮಾಡಿದ್ರೆ ಅದೆಲ್ಲ ಕಂಡು ಹುಡುಕ್ತದೆ. ಸೊ ನೀವು ಹೇಳಿದ್ದು ಕರೆಕ್ಟ್, ಒಂದು 10% ಅವರಲ್ಲಿ ಎಕ್ಸಾಕ್ಟ್ಲಿ ಯಾಕೆ ಬಂತು ಅಂತ ಹೇಳೋದು ಕಷ್ಟನೇ. ಬಟ್ ವೇರಿಯಸ್ ಕಾಸಸ್ ಇದೆ, ಯಾರು ಹ್ಯಾಬಿಟ್ಸ್ ಮಾಡುವುದಿಲ್ಲ ಅವರಲ್ಲೂ ಕ್ಯಾನ್ಸರ್ ಬರುವ ಚಾನ್ಸಸ್ ಇಷ್ಟು ಹೇಳಿದ್ದು ಅದೆಲ್ಲ ಪಾಸಿಬಿಲಿಟೀಸ್ ಇದೆ. ಓಕೆ ಓಕೆ, ಈಗ ಜೆನೆಟಿಕಲಿ ವಂಶ ಪಾರಂಪರ್ಯವಾಗಿ ಯಾವುದೇ ರೀತಿಯ ಕೆಟ್ಟ ಚಟಗಳು ಇಲ್ಲದಿದ್ರು ಕೂಡ, ಬಟ್ ಅವರ ಹಿಂದಿನವರಿಗೆ ಬಂದಿರುತ್ತೆ, ಬಟ್ ಇವರಿಗೂ ಕೂಡ ಬರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ನಾವುಗಳು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಚಾನ್ಸಸ್ ಇದೆಯಾ? ಅದೇ, ಈಗ ನಾನು ಹೇಳಿದಾಗೆ ಓವರ್ ಆಲ್ ನೋಡಿದ್ರೆ ಒಂದು 5% ಕ್ಯಾನ್ಸರ್ ಮಾತ್ರ ಜೆನೆಟಿಕಲಿ ಇದು ಆಗುದು. ಅಂದ್ರೆ ಎಲ್ಲ ಕ್ಯಾನ್ಸರ್ಗಳು ಬರುದಿಲ್ಲ. ಇಲ್ಲ, ನಾನು ಹೇಳಿದಾಗೆ ಮೋಸ್ಟ್ ಕಾಮನ್ಲಿ ಬ್ರೆಸ್ಟ್ ಅಂದ್ರೆ ಸ್ತನದ ಕ್ಯಾನ್ಸರ್, ಅದೇ ತರ ಅಂಡಾಶಯದ ಕ್ಯಾನ್ಸರ್, ಈಗ ಪ್ರಾಸ್ಟೇಟ್ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ ಅಂತ ಹೇಳ್ತೇವೆ, ಲಿವರ್ ಇದು ಕ್ಯಾನ್ಸರ್, ಆ ತರ ಸ್ವಲ್ಪ ಕ್ಯಾನ್ಸರ್ಗಳು ಸ್ವಲ್ಪ ಕಾಮನ್ ಆಗಿ ಕಾಣುವಂಥದ್ದು ಈ ಜೆನೆಟಿಕಲಿ. ಇದೇನಾಗ್ತಾರೆ, ಕ್ಯಾನ್ಸರ್ ಒಂದೇ ಕಾರಣಗಳಿಂದ ಬರೋ ಚಾನ್ಸಸ್ ಇಲ್ಲ. ಈಗ ಒಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು, ಬಟ್ ಅವರು ಈಗ ತಂಬಾಕು ಅಥವಾ ಸ್ಮೋಕಿಂಗ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಯಾರೆಲ್ಲ ಆಲ್ರೆಡಿ ರಿಸ್ಕ್ ಇದೆ ಅವರು ಸ್ವಲ್ಪ ಕೇರ್ಫುಲ್ ಆಗಿ ಡೆಫಿನೆಟ್ಲಿ ಇರಬೇಕು, ಅವರು ಹ್ಯಾಬಿಟ್ಸ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈಗ ಯಾರಲ್ಲಿ ಆಲ್ರೆಡಿ ಬ್ರೆಸ್ಟ್ ಕ್ಯಾನ್ಸರ್ ಅವರ ಈಗ ತಾಯಿಗಿದೆ ಅಥವಾ ಅವರ ಫ್ಯಾಮಿಲಿಯಲ್ಲಿ ಯಾರಿಗೋ ಇದೆ, ಸೊ ನಿಮಗೆ ಬರುವ ಚಾನ್ಸಸ್ ಇದೆಯಾ ಅಂತ ಅದು ಫೈಂಡ್ ಔಟ್ ಮಾಡಬೇಕು ಫಸ್ಟು. ಸೆಕೆಂಡ್ ಒನ್, ಆ ಥರ ಚಾನ್ಸಸ್ ಇದ್ದರೆ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಮಾಡಬೇಕು. ಅಂದರೆ ಬರುವ ಚಾನ್ಸಸ್ ಇದ್ದರೆ ನಾವು ಬೇಗ ಅದನ್ನು ಕಂಡು ಹುಡುಕ್ಬೇಕು. ಈಗ ಮನೆಯವರಿಗೆ ಇದ್ರೆ 100% ಎಲ್ರಿಗೂ ಅದು ಹೋಗ್ತದಂತಿಲ್ಲ. ಈಗ ತಾಯಿಗಿದ್ರೆ ಎಲ್ಲ ಮಕ್ಕಳಿಗೂ ಹೋಗ್ತದಂತಿಲ್ಲ. ನಾನು ಹೇಳಿದಾಗೆ ಒಂದು 5% ಅಲ್ಲಿ ಮಾತ್ರ ನಾವು ಈ ಫ್ಯಾಮಿಲಿಯಲ್ಲಿ ಕಾಣ್ತೇವೆ. ಒಂದೊಂದ್ಸತಿ ಅಮ್ಮನಿಗೆ ಇರಬಹುದು, ಮಗುನಿಗೂ ಡಾಟರಿಗೂ ಇರಬಹುದು, ಅದು ಒಮ್ಮೊಮ್ಮೆ ರಿಲೇಟ್ ಆಗಿರುವುದಿಲ್ಲ, ಬೇರೆ ಕಾರಣಗಳಿಂದಲೂ ಬರಬಹುದು. ಸೊ ಒಂದು 5% ಡೆಫಿನೆಟ್ಲಿ ಫ್ಯಾಮಿಲಿಯಲ್ಲಿ ಆಗ್ತದೆ. ಬಟ್ ಎಲ್ಲಾ ಕ್ಯಾನ್ಸರ್ಗಳು ಎಲ್ಲಾ ಫ್ಯಾಮಿಲಿಯಲ್ಲಿ
ಆ ಥರ ಸ್ಪ್ರೆಡ್ ಆಗುವ ಅಂದರೆ ಇದಾಗುವ ಚಾನ್ಸಸ್ಸು ಇರುವುದಿಲ್ಲ. ಓಕೆ, ಅಂದ್ರೆ ಫ್ಯಾಮಿಲಿಯಲ್ಲಿ ಬಂದಂತ ಕ್ಯಾನ್ಸರ್ಗಳನ್ನ ನಾವು ಕಂಟ್ರೋಲ್ ಮಾಡಬಹುದಾ ಹೇಗೆ? ಯಾಕಂದ್ರೆ ಮೊದಲೇ ಗೊತ್ತಿರುತ್ತಲ್ವಾ ಅಲ್ಲಿ? ಹೌದು, ಅದೇ ಅದೊಂದು ಬೆನಿಫಿಟ್. ಯಾಕಂದ್ರೆ ಈಗ ಆಲ್ರೆಡಿ ಈಗ ಯಾರಿಗೆ ಕ್ಯಾನ್ಸರ್ ಬಂದಿದೆ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಇದ್ರೆ ಅವರ ಫ್ಯೂಚರ್ ಜನರೇಷನ್ಗೆ ನಾವು ಸ್ವಲ್ಪ ಸ್ಕ್ರೀನಿಂಗ್ ಅಥವಾ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಬಹುದು. ಅದೊಂದು ಅಡ್ವಾಂಟೇಜ್ ಇದೆ ಡೆಫಿನೆಟ್ಲಿ. ಸೊ ಅದು ಹೇಳಿದ್ರೆ ನಾವು ಪೇಷಂಟ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಟೆಸ್ಟ್ಗಳಿದೆ, ಅದೇ ಥರ ಸ್ಕ್ರೀನಿಂಗ್ ಚೆಕಪ್ಗಳು ಮಾಡಿದರೆ ಅದೊಂದು ಅಡ್ವಾಂಟೇಜ್ ಇದೆ ಡೆಫಿನೆಟ್ಲಿ. ನಮಗೆ ಗೊತ್ತಿರುತ್ತೆ ಎಷ್ಟು ರಿಸ್ಕ್ ಇರ್ಬೋದು ಏನಂತ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಅದೊಂದು ಅಡ್ವಾಂಟೇಜ್ ಡೆಫಿನೆಟ್ಲಿ ಇದೆ. ಎಸ್ ಸರ್ ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಸರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ ನನಗೆ. ಮೊದಲನೇದಾಗಿ ನಿತಿನ್ ಅವರಿಗೆ ತಮಗೆ ಅಭಿನಂದನೆಗಳು. ವಾಹಿನಿಯ ಮೂಲಕ ತಾವು ಒಂದು ಒಳ್ಳೆ ವಿಷಯವನ್ನ ತಕೊಂಡು ಇವತ್ತು ನೇರ ಸಂವಾದವನ್ನ ಮಾಡ್ತಾ ಇದ್ದ, ನೇರ ಸಂಪರ್ಕಕ್ಕೆ ಸಾಧನೆ ತಗೊಳ್ತಿದ್ದೀರಾ. ಹಾಗೆ ನಮ್ಮ ಅಭಿಷೇಕ್ ಕೃಷ್ಣ ಅವರು ಕೂಡ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಅದು ಇಲಾಖೆ ಪರವಾಗಿ ಧನ್ಯವಾದಗಳು ತಿಳಿಸ್ತೇನೆ. ನನ್ನ ಕ್ಲಿಪ್ಪಿಂಗ್ ಬರ್ತಾ ಇತ್ತು, ನೋಡಿದೆ, ನಾನು ನೋಡದೆ ಇವಾಗ ಸುಮ್ಮನೆ ಟ್ರೈ ಮಾಡಿದೆ ಮಾತಾಡ್ಬೋದಾ ಅಂತ ಸಿಕ್ಕಿದೆ. ನಿರಂತರವಾಗಿ ಆಗ್ಬೇಕಾಗಿದೆ ಈ ಕ್ಯಾನ್ಸರ್ ಬಗ್ಗೆ ಅರಿವನ್ನ ನಾವು ಮೂಡಿಸ್ಲಿಕ್ಕೆ. ನಿರಂತರವಾಗಿ ನಾವು ಇದನ್ನ ಮಾಡ್ಬೇಕಾದ್ರೆ ಇದು ಒಂದಿನ ಅಥವಾ ಒಂದು ವಾಹಿನಿಯಲ್ಲಿ ಬಂದ್ರೆ ಸಾಕಾಗೋದಿಲ್ಲ, ನಿರಂತರವಾಗಿ ಮಾಡ್ಬೇಕಾಗುತ್ತೆ. ನಾನು ಸಾರ್ವಜನಿಕರಲ್ಲಿ ಒಂದು ಕಳಕಳಿಯ ಮನವಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಈ ಕ್ಯಾನ್ಸರ್ ಅನ್ನುವುದು ಸಂಪೂರ್ಣವಾಗಿ ಗುಣಮುಖವಾಗುವಂತಹ ಕಾಯಿಲೆ, ಸಂಪೂರ್ಣವಾಗಿ ಗುಣಮುಖವಾಗುವಂತ ಕಾಯಿಲೆ. ಯಾವಾಗ ಅಂತಂದ್ರೆ ನಾವು ಆರಂಭಿಕ ಹಂತದಲ್ಲೇ ಮೊದಲ 2 ಹಂತಗಳ ಒಳಗೆ ನಾವು ಪತ್ತೆಯನ್ನ ಮಾಡಿದಲ್ಲಿ ಈ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಮುಖರನ್ನಾಗಿ ನಾವು ಮಾಡಬಹುದು. ಇದರಿಂದ ಸಾರ್ವಜನಿಕರಿಗೆ ಆಗುವಂತ ಸಮಸ್ಯೆಗಳನ್ನ ರೋಗಿಗಳಲ್ಲಿ ಕೌಟುಂಬಿಕವಾಗಿ ಆರ್ಥಿಕವಾಗಿ ನಷ್ಟವನ್ನ ಏನಾಗುತ್ತೆ, ಕುಟುಂಬ ಬೀದಿಗೆ ಬರುತ್ತೆ, ಅದನ್ನ ನಾವು ತಪ್ಪಿಸಬಹುದು. ಒಂದೇ ಒಂದು ಕಿವಿ ಮಾತ್ರ ನಮ್ ಕಡೆಯಿಂದ ದಯಮಾಡಿ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಅರಿವನ್ನ ಮೂಡಿಸ್ಕೊಳ್ಳಿ. ಏನ್ ಬರುತ್ತೆ, ಯಾಕೆ ಬರುತ್ತೆ, ನಾವ್ ಏನ್ ಎಚ್ಚರಿಕೆ ವಹಿಸ್ಕೋಬೇಕು ಅನ್ನೋದನ್ನ ಒಂದು ತಿಳ್ಕೊಂಡ್ರೆ ಸಾಕು. ನಿಮ್ಮ ಎಲ್ಲ ಸಾರ್ವಜನಿಕರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ನನ್ನ ಒಂದು ಕಳಕಳಿಯ ಮನವಿ ಏನಪ್ಪಾ ಅಂತಂದ್ರೆ, ನಿಮ್ಗೇನೇ ಒಂದು ಅನುಮಾನ ಇದ್ರೆ ನೇರವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿರುವ ನಮ್ಮ ಆರೋಗ್ಯ ಇಲಾಖೆಯ ನೆಟ್ವರ್ಕ್ ಇದೆ, ಯಾರನ್ನ ಸಂಪರ್ಕಿಸಿ ನೀವು ಅಲ್ಲಿ ವೈದ್ಯರಲ್ಲಿ ಪರೀಕ್ಷೆಗೆ ಒಳಪಡಿಸಿ, ಪರೀಕ್ಷೆಗೆ ಒಳಪಟ್ಟ ನಂತರ ನಿಮಗೆ ಉಚಿತವಾದ ಚಿಕಿತ್ಸೆ ಇದೆ. ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಅಡಿಯಲ್ಲಿ ಯಾವುದೇ ಆರ್ಥಿಕ ವೆಚ್ಚ ಇಲ್ಲದೆ ಸಂಪೂರ್ಣ ಚಿಕಿತ್ಸೆ ಇದೆ. ಇದಲ್ಲದೆ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಡೇ ಕೇರ್ ಕೀಮೋಥೆರಪಿ ಸೆಂಟರ್ ಕೂಡ ನಾವು 10 ಹಾಸಿಗೆಗಳ ಕೀಮೋಥೆರಪಿ ಸೆಂಟರ್ ಓಪನ್ ಮಾಡಿದ್ದೆ, ಅಲ್ಲೂ ಕೂಡ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ನಾನು ಹೆಚ್ಚಿಗೆ ತಮ್ಮ ಸಮಯವನ್ನ ನಾನು ತೆಗೆದುಕೊಳ್ಳಲು ಇಷ್ಟಪಡೋದಿಲ್ಲ. ಇಬ್ಬರಿಗೂ ನಾನು ಅಭಿನಂದನೆಯನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನನ್ನನ್ನು ಕೂಡ ನೇರವಾಗಿ ನಾನು ಸಂಪರ್ಕ ಮಾಡಿದ್ದೇನೆ ನಾನು. ಹಾಗಾಗಿ ಎಲ್ಲರಿಗೂ ನಾನು ಸಂದೇಶ ಕೊಡ್ಬೇಕಂತ ಅನ್ನಿಸ್ತು. ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರೆ ಬಹಳ ಸಮಯ ಹಿಡಿತಾ ಇದ್ರೆ ನಾನು ಇಲ್ಲಿಗೆ ನನ್ನ ಒಂದು ವಿಚಾರ ಸರ್, ನಿರಂತರವಾಗಿ ಬಹುಶಃ ನಾನು ಕೂಡ ಬರ್ಬೇಕಂತ ಅನ್ಕೊಂಡಿದ್ದೀನಿ ವಾಹಿನಿಯಲ್ಲಿ ನನ್ನನ್ನು. ತಿಮ್ಮಯ್ಯ ಸರ್ ಒಂದು ಲೈನ್ ಅಲ್ಲಿ ಇದ್ದೀರಾ ಸರ್? ಓಕೆ ಸರ್, ಈಗ ಒಳ್ಳೆ ಇನಿಷಿಯೇಟಿವ್ ಸರ್. ಏನ್ ಗೊತ್ತಾ, ಇದು ಆಕ್ಚುಲಿ ಗೃಹ ಆರೋಗ್ಯ ಯೋಜನೆ ಆಗಿರುವಂತದ್ದು. 30 ವರ್ಷ ಮೇಲ್ಪಟ್ಟವರಲ್ಲಿ BP, ಶುಗರ್, ಕ್ಯಾನ್ಸರ್ ನಂತ ರೋಗಗಳನ್ನ ಕಂಡುಹುಡುಕುವಂತ ಸಂದರ್ಭ. ಈ ಸಂದರ್ಭ ಸರ್ ಏನ್ ಹೇಳ್ತೀರಾ ಅಂದ್ರೆ, ಇಷ್ಟು ಕೇಸ್ಗಳು ಡಿಟೆಕ್ಟ್ ಆಗುತ್ತೆ ಅಂತ ಬಂದಾಗ ಏನ್ ಹೇಳ್ತೀರಿ ಸರ್? ಅಂದ್ರೆ ಇದು ಈ ರೀತಿ ಮಾಡೋದ್ರಿಂದ ಗೊತ್ತಾಗಿರುವಂತದ್ದು ಕೇಸಸ್ಗಳು ಇರುವಂತದ್ದು. ಈಗ ಎಲ್ಲ ಸಾರ್ವಜನಿಕರ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ನಮ್ಮ ಜಿಲ್ಲೆಯ ಅಂದಾಜು ಜನಸಂಖ್ಯೆ 23 ಲಕ್ಷ ಇದೆ ನಮ್ಮ ಜಿಲ್ಲೆಯಲ್ಲಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾವು ಒಂದು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇದರಲ್ಲಿ ನಾವು ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಥವಾ ಅಸಾಂಕ್ರಾಮಿಕ ರೋಗಗಳು ಏನಿದಾವೆ, ಈ ಯೋಜನೆ ಈಗ ಸಾಂಕ್ರಾಮಿಕ ರೋಗಗಳಿಂದಲೇ ಜನಸಂಖ್ಯೆಯ 30% ಈ ಅಸಾಂಕ್ರಾಮಿಕ ರೋಗಗಳು ಅಥವಾ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಈ ಅಸಾಂಕ್ರಾಮಿಕ ರೋಗಗಳಲ್ಲಿ ಸಾವು ಸಂಭವಿಸುವಂತದ್ದು ಅಥವಾ ರೋಗ ಉಲ್ಬಣಗೊಂಡು ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂತದ್ದು ಕೂಡ 30-40% ಇದೆ. ಇದರ ಡೆತ್ ಕೂಡ 30% NCD ಡಿಸೀಸ್ ಅಂತ ಬರುವಂತದ್ದು ಈ ಅಸಾಂಕ್ರಾಮಿಕ ರೋಗಗಳಲ್ಲಿ ಇರುವಂತ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಈ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ
ನಮ್ಮಲ್ಲಿ ಘನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗೃಹ ಆರೋಗ್ಯ ಅಂದ್ರೆ ಮನೆ ಬಾಗಿಲಿಗೆ ಆರೋಗ್ಯವನ್ನ ತಲುಪಿಸುವಂತ ಕೆಲಸನೂ ಮಾಡ್ತಿದೆ. ಇದು ಹೇಗ್ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ಮ ಆಶಾ ಕಾರ್ಯಕರ್ತರು ನೇರವಾಗಿ ಅವರ ಮನೆ ಭೇಟಿ ಸಂದರ್ಭದಲ್ಲಿ ಈಗ ನಾವು 3 ಕ್ಯಾನ್ಸರ್ ಅನ್ನ ಈ ಗೃಹ ಆರೋಗ್ಯ ತಗೊಂಡಿದ್ದೀವಿ. ಒಂದು ಬಾಯಿಯ ಕ್ಯಾನ್ಸರ್, ಎರಡನೇದು ಸ್ತನದ ಕ್ಯಾನ್ಸರ್, ಮೂರನೇದು ಗರ್ಭಕೊರಳಿನ ಕಂಠದ ಕ್ಯಾನ್ಸರ್. ಈ ಬಾಯಿಯ ಕ್ಯಾನ್ಸರ್ ಈಗಾಗ್ಲೇ ನಮ್ಮ ಅಭಿಷೇಕ್ ಹೇಳ್ತಾ ಇದ್ರು, ಅದು ಕಾರಣಗಳು ನಾನು ರಿಪೀಟ್ ಮಾಡಕ್ ಹೋಗೋದಿಲ್ಲ. ಮಹಿಳೆಯರಲ್ಲಿ ಸಾಮಾನ್ಯ ಕಾಣಬರುವ ಸ್ತನದ ಕ್ಯಾನ್ಸರ್ ನಂಬರ್ 1 ಕಿಲ್ಲರ್ ಡಿಸೀಸ್ ಇನ್ ಫೀಮೇಲ್ ಕ್ಯಾನ್ಸರ್ ಅಲ್ಲಿ. ಸೊ ನಾವೇನ್ ಮಾಡ್ತಿದೀವಿ, ಈ 3 ಕ್ಯಾನ್ಸರ್ ಗಳಲ್ಲಿ ಏನೇನು ರೋಗ ಲಕ್ಷಣಗಳಿರ್ತೋ ಅದನ್ನ ಅವ್ರಿಗೆ ತಿಳಿಸ್ತೀವಿ. ಅಂತವ್ರಿಗೆ ಯಾರಿಗಾದ್ರೂ ಅನುಮಾನ ಇದ್ರೆ ನಮ್ಮ ಸಮುದಾಯ CH ಇರ್ತಾರೆ, ಅವ್ರ ಹತ್ರ ಬರ್ತಾರೆ. ಆ ನಂತರ ಅವರು ಮಿಡ್ಲ್ ಕ್ಲಾಸ್ ಹತ್ರ ಬರ್ತಾರೆ. ಅಲ್ಲಿ ಪ್ರೈಮರಿ ಸ್ಕ್ರೀನಿಂಗ್ ಆದ ನಂತರ ಜಿಲ್ಲಾಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆಗೆ ಬಂದು ತಜ್ಞ ವೈದ್ಯರಲ್ಲಿ ಅವರ ತಪಾಸಣೆಗೆ ಒಳಪಟ್ಟು ಹೆಚ್ಚಿನ ತಪಾಸಣೆ ಬೇಕಾದಲ್ಲಿ ನಾವು ತಜ್ಞರಲ್ಲಿ ತೋರಿಸಿ ಅವರಿಗೆ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡುವಂತಹದ್ದು. ಸೊ ಇಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಭಿಷೇಕ್ ಅವರು, ನಿಮ್ಗೆ ಅದು ಗುಣಲಕ್ಷಣದಲ್ಲಿ ಹೇಳ್ತಾರೆ. ನನ್ನ ಕಳಕಳಿಯ ಮನವಿ ಮತ್ತೆ ಹೇಳ್ತೀನಿ ನಾನು, ಯಾರಿಗಾದ್ರೂ ಬಾಯಲ್ಲಿ ಹುಣ್ಣು ವಾಸಿಯಾಗದೆ ಇದ್ದಿದ್ರೆ, ಸ್ತನದಲ್ಲಿ ಗಂಟಿದ್ದು ಅದು ಮಲೆ ತೊಟ್ಟಲ್ಲಿ ಏನಾದ್ರು ಕೀವು ಬರ್ತಾ ಇದ್ರೆ ಅಥವಾ ರಕ್ತ ಬರ್ತಾ ಇದ್ರೆ, ಮೆನೋಪಾಸ್ ಆದ 45 ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಗಂಡ ಹೆಂಡತಿ ಒಂದಾದ ನಂತರ ಬ್ಲೀಡಿಂಗ್ ಆಗುವಂತದ್ದು ಅಥವಾ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಆಗುವಂತದ್ದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅನ್ವಾಂಟೆಡ್ ವೈಟ್ ಡಿಸ್ಚಾರ್ಜ್ ಇರುವಂತದ್ದು, ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡದೆ ಕೂಡಲೇ ತಪಾಸಣೆ ಒಳಪಡಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ, ಎಚ್ಚರಿಕೆಯಿಂದ ಅಂತ ಧನ್ಯವಾದ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಇದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಅವರ ಮಾತುಗಳಿಗೆ ಕಾರ್ಯಕ್ರಮ ನೋಡಿ ಅವರು ಕರೆ ಮಾಡಿದ್ದಾರೆ. ಯಾಕಂದ್ರೆ ಅವೇರ್ನೆಸ್ ಬೇಕು ಅಂತ ನಮಗೂ ಕೂಡ ಒಂದ್ ಕಡೆ ಈ ಮಾಹಿತಿ ಕೇಳಿದಾಗ ಬಹಳಷ್ಟು ಶಾಕ್ ಆಗಿದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಕ್ಯಾನ್ಸರ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ನೋಡಿದಾಗ ಅದಕ್ಕೋಸ್ಕರ ಅವೇರ್ನೆಸ್ ಅನ್ನು ಕೊಡಬೇಕು. ಇವೆಲ್ಲದರ ಜೊತೆಗೆ ಯಾಕೆ ಈ ಕೇಸಸ್ಗಳು ಜಾಸ್ತಿ ಆಗ್ತಿದೆ ಅಂತ ಬಂದಾಗ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಸಂಗತಿ ಅಂತ ಬಂದಾಗ ನಮ್ಮ ದೈನಂದಿನ ಬದುಕು ಬದಲಾಗ್ತಾ ಇರುವಂಥ ಲೈಫ್ ಸ್ಟೈಲ್ ಸರ್. ನಾವು ತಿನ್ನುವಂತಹ ಫುಡ್ಗಳಾಗಿರ್ಬೋದು, ನಮ್ಮ ಜೀವನ ಶೈಲಿ, ನಿದ್ರೆ ಇಲ್ಲ, ಈ ಶಿಫ್ಟ್ಗಳ ಪ್ರಕಾರ ಕೆಲಸ, ಜೊತೆಗೆ ಫಾಸ್ಟ್ ಫುಡ್ಗಳು, ಇದೆಲ್ಲವೂ ಕೂಡ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಏನ್ ಹೇಳ್ತೀರಾ ಸರ್? ಹೌದು, ಡೆಫಿನೆಟ್ಲಿ. ಈಗ ತಿಮ್ಮಯ್ಯ ಸರ್ ಹೇಳಿದಾಗೆ, ಈಗ ನಾವು ತಿಮ್ಮಯ್ಯ ಸರ್ ಒಟ್ಟಿಗೆ ಈಗ ಒಳ್ಳೆ ಆಕ್ಚುಲಿ ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ನಿಮ್ಗೆ ಆರೋಗ್ಯ ಇದ್ದಷ್ಟು ಫೆಸಿಲಿಟಿ ಪ್ರಾಬಬ್ಲಿ ಬೇರೆ ಜಿಲ್ಲೆಯಲ್ಲಿ ಅಷ್ಟು ಸಿಗ್ಲಿಕ್ಕಿಲ್ಲ. ಅಂದ್ರೆ ಸ್ಟ್ರಾಂಗ್ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಇದೆ. ಪ್ರತಿಯೊಂದು PHCಗಳಲ್ಲಿ ಅವರು ಕೆಲಸ ಸರಿಯಾಗಿ ಮಾಡ್ತಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಗೆ ಬಂದ್ರೆ ಅಲ್ಲಿದು DMO ಶಿವಪ್ರಕಾಶ್ ಅವರು ಮತ್ತೆ ತಿಮ್ಮಯ್ಯ ಸರ್ ಅವರು ಒಟ್ಟಿಗೆ ನಾವು ಒಟ್ಟಿಗೆ ಕೆಲಸ ಮಾಡಿ ಈಗ ವೆನ್ಲಾಕ್ ಅಲ್ಲೇ ನಮ್ದು ಆಂಕಾಲಜಿ ಕ್ಯಾನ್ಸರ್ OPD ದಿನ ನಡೆಯುತ್ತೆ. ಅದು ಬಿಟ್ಟು ಈಗ ಕಳೆದೊಂದು 2-3 ತಿಂಗಳಿಂದ ಡೇ ಕೇರ್ ಕೀಮೋಥೆರಪಿ ಫೆಸಿಲಿಟಿ ಅವರು ಹೇಳಿದಾಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಷ್ಟೊಂದು ಅವರು ಗವರ್ಮೆಂಟ್ ಕಡೆಯಿಂದ ಸಪೋರ್ಟ್ ಆಗ್ತಾ ಇದೆ. ಅದೇ ತರ ನಮ್ದು KMC ಕಡೆಯಿಂದಲೂ ವೈದ್ಯರ ಫೆಸಿಲಿಟಿ ಕೊಡುವಂಥದ್ದು, OPD ರನ್ ಮಾಡುವಂಥದ್ದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಸೊ ಇದರದ್ದು ಒಳ್ಳೆ ಒಂದು, ಯಾಕೆ ನಾವು ಯಾವಾಗ್ಲೂ ಗವರ್ಮೆಂಟ್ ಅನ್ನು ನಾವು ದೂರ ಹೇಳ್ತೇವೆ. ಸೊ ಇದೊಂದು ಆಕ್ಚುಲಿ ಒಳ್ಳೆ ವಿಷಯ, ಇದೊಂದು ಎಲ್ಲರೂ ಕಲಿಬೇಕು. ಯಾಕಂದ್ರೆ ಯಾವ ರೀತಿಯಲ್ಲಿ ಗವರ್ಮೆಂಟ್ ಇನ್ವಾಲ್ವ್ ಆಗಿ, ಅದೇ ತರ ಪ್ರೈವೇಟ್ ಕಡೆಯಿಂದ KMC ಅವರು ಇನ್ವಾಲ್ವ್ ಆಗಿ ಹೇಗೆ ಇದು ನಡೆಸ್ತಾ ಇದೆ, ಇದೊಂದು ಭಾರಿ ಒಳ್ಳೆ ವಿಷಯ. ಯಾಕಂದ್ರೆ ನಾವು ಇದು ಹೇಳೋದು ಈಸಿ. ಸೊ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ದಟ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದ ಎಫರ್ಟ್ಸ್ ಆಫ್ ಬೋತ್ ಗವರ್ಮೆಂಟ್ ಆಲ್ಸೋ. ಕಮಿಂಗ್ ಟು ದ ಪಾಯಿಂಟ್, ಈಗ ಇದು ಲೈಫ್ ಸ್ಟೈಲ್ ಚೇಂಜಸ್ ಏನ್ ಹೇಳಿದೆ, ಡೆಫಿನೆಟ್ಲಿ ಈಗ ಕಮ್ಮಿ ಎಕ್ಸಸೈಸ್ಗಳು. ಯಾಕಂದ್ರೆ ಕೆಲವರಿಗೆ ಅದೇ ಸರ್, ಈಗ ನೋಡಿ ಕೆಲವರಿಗೆ ವಂಶ ಪಾರಂಪರಿಕವಾಗಿ ಬರುತ್ತೆ, ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಅವರು ಸಿಗರೇಟ್ ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ಇಲ್ಲ, ಬಟ್ ಸ್ಟಿಲ್ ಅವರಿಗೆ ಬಂದಿದೆ ಅಂತ ಬಂದಾಗ ಬಹಳಷ್ಟು ಜನರು ನೋವು ಉಂಡವರು ಇದ್ದಾರೆ, ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಬಟ್ ವೈ ನನ್ಗೆ ಬಂತು ಅಂತ ಬಂದಾಗ ಕೆಲವರು ಹೇಳ್ತಾರೆ ಆತನಿಗೆ ಕೆಲಸ ಮಾಡಿದೆ ಕಷ್ಟ, ಅಂದ್ರೆ ತುಂಬಾ ಕೆಲಸ ಮಾಡಿದ ಆತ, ರೆಸ್ಟ್ ತಗೊಳ್ಳಿಲ್ಲ, ಸೊ ಅವನ ಫುಡ್ ಗಳ ಬಗ್ಗೆ ನೋಡಿಲ್ಲ, ಟೈಮ್ ಟು ಟೈಮ್ ಊಟ ಮಾಡಿಲ್ಲ, ಸೊ ದಟ್ಸ್ ಈ ರೀತಿ ಬಂತು. ಈ ರೀತಿ ಎಲ್ಲ ಬಂದ ಕೇಸಸ್ಗಳು ಇದೆಯಾ? ಕೇಸಸ್ ಇದೆ. ಏನಾಗ್ತಂದ್ರೆ ಈಗ ಓವರ್ ಆಲ್ ಜನರಲ್ ಹೆಲ್ತಿಗೆ ಸಹ ತುಂಬಾ ಸ್ಟ್ರೆಸ್, ಓವರ್ ವರ್ಕ್ ಮಾಡುವಂಥದ್ದು, ಕಡಿಮೆ ಎಕ್ಸಸೈಸ್ಗಳು, ಜಂಕ್ ಫುಡ್ ತಿನ್ನುವಂಥದ್ದು, ಇದು ಯಾವುದೇ ಡಿಸೀಸಿಗೆ ಒಂದು ವೆಲ್ಕಮ್ ಇದು ಇರುವುದಿಲ್ಲ. ಅದು ಕ್ಯಾನ್ಸರಿಗೂ ಸರಿಯೇ. ಯಾಕಂದ್ರೆ ಕ್ಯಾನ್ಸರ್ ನಾನು ಹೇಳಿದಾಗೆ ಒಂದೇ ರೀಸನ್ ಇಂದ ಬರುವುದಿಲ್ಲ. ಈಗ ಒಬ್ಬ ಸ್ಮೋಕಿಂಗ್ ಅಥವಾ ತಂಬಾಕು ಕನ್ಸಂಪ್ಷನ್ ಮಾಡ್ತಾ ಇರಬಹುದು, ಅವನು ತುಂಬಾ ಸ್ಟ್ರೆಸ್ ಆಗಿ ವರ್ಕ್ ಸಹ ಮಾಡ್ತಾ ಇರಬಹುದು, ಫಿಸಿಕಲ್ ಆಕ್ಟಿವಿಟಿಯು ಕಮ್ಮಿ ಇರಬಹುದು. ಇದೆಲ್ಲ ಒಂದು ಮಿಶ್ರಣ ಮಿಕ್ಸ್ ಆದಾಗ ಕ್ಯಾನ್ಸರ್ ಇದು ಚಾನ್ಸಸ್, ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ. ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಡಿಸೀಸಸ್, ಕ್ಯಾನ್ಸರ್ ಮತ್ತೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಈ ರೀತಿ ಈಗ ಜಾಸ್ತಿ ಆಗ್ತಾ ಇರೋ ಕಾರಣ ಅದೇ. ಯಾಕಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ನಾವು ಮುಂಚೆಯಾಗಿ ಈಗ ಅಷ್ಟೊಂದು ಹಾರ್ಡ್ ವರ್ಕಿಂಗ್ ಪ್ರಾಬಬ್ಲಿ ಇಲ್ಲ, ಕೂತಲ್ಲೇ ನಾವು ಕೆಲಸ ಮಾಡುವಂಥದ್ದು, ನಾವು ನೀವು ಎಲ್ಲರೂ ಕೂತಲ್ಲೇ ಕೆಲಸ ಮಾಡುವಂಥದ್ದು. ಸೊ ಆ ಥರ ಜಾಸ್ತಿ ಆದಾಗ ಡೆಫಿನೆಟ್ಲಿ ರೋಗಗಳು ಜಾಸ್ತಿ ಆಗ್ತದೆ.
ಸೊ ಯಾವುದೇ ರೋಗಕ್ಕೆ, ಈಗ ಕ್ಯಾನ್ಸರಿಗೆ ಡೆಫಿನೆಟ್ಲಿ, ಬಟ್ ನಾನು ಹೇಳಿದ್ದು ಜನರಲ್ ಆಗಿ ನಾವು ಹೆಲ್ದಿ ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ಮಾಡಿದರೆ, ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡಿದರೆ ಓವರ್ ಆಲ್ ಕ್ಯಾನ್ಸರ್ ಆಗುವ ಚಾನ್ಸಸ್ ಡೆಫಿನೆಟ್ಲಿ ಕಮ್ಮಿ ಆಗ್ತದೆ. ಅದರೊಟ್ಟಿಗೆ ಬೇರೆ ಕಾಯಿಲೆ ಬರುವ ಚಾನ್ಸಸ್ಸು ಕಮ್ಮಿ ಇರ್ತದೆ. ಓಕೆ ಓಕೆ. ಇನ್ನೊಂದ್ ಕಡೆ ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಅಂತ ಹೇಳ್ತೀರಿ ಬಹುಶಃ ಟೊಬ್ಯಾಕೋ. ಇವೆಲ್ಲದ ಜೊತೆಗೆ ಆಲ್ಕೋಹಾಲ್ಗಳು ಇದೆಲ್ಲ ಗೊತ್ತಿರ್ತದೆ. ಆದ್ರೆ ನಮ್ಮ ಫಾಸ್ಟ್ ಫುಡ್ ಗಳು ಕೂಡ ಅದಕ್ಕೆ ಪ್ರಮುಖ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಬಳಸುವಂತಹ ಕಲರ್ ಗಳಾಗಿರ್ಬೋದು, ಟೇಸ್ಟಿಂಗ್ ಪೌಡರ್ ಗಳಾಗಿರ್ಬೋದು. ಮೊನ್ನೆ ತಾನೇ ಒಂದು ಬಹಳಷ್ಟು ಚರ್ಚೆ ಆಗಿರುವಂತದ್ದು ಮೊಟ್ಟೆ, ಎಗ್ ಅಲ್ಲೂ ಕೂಡ ಕ್ಯಾನ್ಸರ್ ಇದೆ ಅನ್ನುವಂತಹ ವಿಚಾರಗಳು. ಅಂದ್ರೆ ಎಲ್ಲವೂ ಕೂಡ ಭಯ ಪಡಿಸುವಂತದ್ದು, ಎಲ್ಲವೂ ಕೂಡ ಒಂದ್ಸಲ ಶಾಕ್ ಆಗುವಂತದ್ದು. ಎಲ್ಲದರಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ. ಏನ್ ಸರ್ ಅಂದ್ರೆ ಕಲರಿಂಗ್, ಪ್ರತಿಯೊಂದು ಐಟಮ್ ಗಳಲ್ಲಿ ಕೂಡ ಸಿಗುವಂತ ಕಲರಿಂಗ್ ಅಥವಾ ಯಾವುದೇ ಒಂದು ಫ್ರೂಟ್ಸ್ ಗಳಲ್ಲೂ ಕೂಡ ಹಾಕುವಂತ ಕೆಮಿಕಲ್ಸ್ ಗಳು, ಹೌದಾ? ಅದೇ ಒಂದಂದ್ರೆ ಈಗ ಮಿಸ್ಇನ್ಫಾರ್ಮೇಶನ್ ಜಾಸ್ತಿ ಇದೆ. ನೀವು ಹೇಳಿದಾಗೆ ಸ್ವಲ್ಪ ಕಲರಿಂಗ್ ಏಜೆಂಟ್ಸು, ಅದೇ ತರ ಕೆಮಿಕಲ್ಸ್ ಏನ್ ಹಾಕ್ತೇವೆ ಪೇಸ್ಟ್, ಅದರಲ್ಲಿ ಸ್ವಲ್ಪ ಕ್ಯಾನ್ಸರ್ ಆಗುವ ಚಾನ್ಸಸ್ ಇದೆ. ಬಟ್ ತುಂಬಾ ಜಾಸ್ತಿ ಅಲ್ಲ. ತುಂಬಾ ಮಿಸ್ಇನ್ಫಾರ್ಮೇಶನ್ ಎಲ್ಲಾ ರೀಸನ್ ಇಂದ ಎಲ್ಲ ಪ್ರತಿಯೊಂದು ಇದಕ್ಕಿಂತ ಕ್ಯಾನ್ಸರ್ ಆಗ್ತಂತ ಆ ಥರ ಅಲ್ಲ, ಬಟ್ ಚಾನ್ಸಸ್ ಇದೆ. ಇನ್ನೊಂದು ಮುಖ್ಯವಾದದ್ದು ಪ್ಲಾಸ್ಟಿಕ್, ಯಾವುದು ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಅಂದ್ರೆ ಫುಡ್ ಅನ್ನು ನಾವು ಪ್ಲಾಸ್ಟಿಕ್ ಅಲ್ಲಿ ರೋಲ್ ಮಾಡಿ ಅಥವಾ ಮೈಕ್ರೋವೇವ್ ಅಲ್ಲಿ ಹೀಟ್ ಮಾಡ್ತೇವೆ ಪ್ಲಾಸ್ಟಿಕ್ ಅಲ್ಲಿ, ಅದರಿಂದಲೂ ಸ್ವಲ್ಪ ಬರುವ ಚಾನ್ಸಸ್ ಇದೆ. ಬಟ್ ನಾನು ಹೇಳಿದಾಗೆ ತುಂಬಾ ಜಾಸ್ತಿ ಪ್ರಮಾಣದ ಅಲ್ವೇ ಅಲ್ಲ. ಸೊ ನಾವು ತುಂಬಾ ಭಯ, ಯಾಕಂದ್ರೆ ನಾವು ಹಾಗಿದ್ರೆ ಊಟ ಮಾಡದೇ ನಿಲ್ಲಿಸ್ತೇವೆ. ಸೊ ನಾವು ಅದೇ ನಮ್ಮ ಕೈಯಿಂದ ಏನೆಲ್ಲ ಆಗ್ತದೆ, ಯಾವುದೆಲ್ಲ ಸ್ವಲ್ಪ ಹೆಲ್ದಿ ಫುಡ್ ಇದೆ, ಸ್ವಲ್ಪ ಪೆಸ್ಟಿಸೈಡ್ ಕಮ್ಮಿ ಇರುವ ಫುಡ್, ತುಂಬಾ ಕಷ್ಟ. ಪ್ರಾಕ್ಟಿಕಲ್ ಯೋಚನೆ ಮಾಡಿದ್ರೆ ನಾನು ಹೇಳ್ಬೋದು ಇವತ್ತಿಂದ ಸ್ಟಾಪ್ ಮಾಡಿದ ಅಂತ, ಬಟ್ ನೀವು ಪ್ರಾಕ್ಟಿಕಲಿ ಸ್ವಲ್ಪ ಕಷ್ಟನೇ. ಸೊ ನಮ್ಮ ಕೈಯಿಂದ ಎಷ್ಟಾಗ್ತದೆ, ನಮ್ಮ ಫ್ಯಾಮಿಲಿಯಲ್ಲಿ ಮಾಡ್ಬೋದಾ ಅಂತ ಇರೋದು. ಸೊ ಎಷ್ಟು ಫುಡ್ಗಳಲ್ಲಿ ಯಾವುದರಲ್ಲಿ ಕಮ್ಮಿ ಈ ಥರ ಅಡಲ್ಟ್ರೇಷನ್ಸ್ ಮಾಡಿರುವಂಥದ್ದು, ಕಲರಿಂಗ್ ಏಜೆಂಟ್ಸು ಮನೆಯಲ್ಲಿ ಕಮ್ಮಿ ಮಾಡಬಹುದಾ, ಅದೇ ಥರ ಪೆಸ್ಟಿಸೈಡ್ಸ್ ಕೆಮಿಕಲ್ ಹಾಕಿರುವಂಥ ಫುಡ್ಗಳನ್ನು ಕಮ್ಮಿ ಮಾಡ್ಬೋದಾ, ಫಾಸ್ಟ್ ಫುಡ್ ಅನ್ನು ಕಮ್ಮಿ ಮಾಡಬಹುದು. ಯಾಕಂದ್ರೆ ನಾವು ಇಡೀ ಕಮ್ಯುನಿಟಿಗೆ ಹೇಳ್ಬಹುದು, ಬಟ್ ಅದು ಸ್ಟಾರ್ಟಿಂಗ್ ನಮ್ಮಿಂದ ಆಗ್ಬೇಕು. ಅಲ್ವಾ? ಈಗ ಹಾಗಾದ್ರೆ ಫಾಸ್ಟ್ ಫುಡ್ ಇದರಿಂದ ಬರುವುದು ಹೌದು, ಬಟ್ ತುಂಬಾ ಕಮ್ಮಿ ಪ್ರಮಾಣದಲ್ಲಿ. ಅಂದ್ರೆ ಡೈರೆಕ್ಟ್ ಫಾಸ್ಟ್ ಫುಡ್ ಇಂದ ಬೇರೆ ಈಗ ಹೌದು ಡೆಫಿನೆಟ್ಲಿ. ಯಾಕಂದ್ರೆ ಡೈಲಿ ಮಾಡಿದ್ರೆ ಅದರಿಂದ, ಈಗ ಫಾರ್ ಎಕ್ಸಾಂಪಲ್ ಡೈಲಿ ಫಾಸ್ಟ್ ಫುಡ್ ತಿಂದ್ರೆ ಅದರಿಂದ ಗ್ಯಾಸ್ಟ್ರಿಕ್ ಟ್ರಬಲ್ ಬರೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಅದರಿಂದ ಫರ್ದರ್ ಆಗಿ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ. ಸೊ ನಿಮ್ಮನ್ನು ಲಿಮಿಟೆಡ್ ಆಗಿ ತಗೊಳ್ಳಿ, ಕಮ್ಮಿ ಮಾಡಿ, ಆದಷ್ಟು ಕಮ್ಮಿ ಮಾಡಿ. ನಿಮ್ಮ ಎಷ್ಟು ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಕಮ್ಮಿ ಮಾಡಿ ಈ ಫಾಸ್ಟ್ ಫುಡ್ ಇದನ್ನು. ಅದೇ ರೀತಿ ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ಅಡಾಪ್ಟ್ ಮಾಡಿ ಅಂತ ಮುಖ್ಯವಾಗಿ. ಇದು ಎಲ್ರಿಗೂ ಗೊತ್ತಿದೆ, ನಾನು ಪದೇ ಪದೇ ಹೇಳಬೇಕು ಅಂತಿಲ್ಲ, ನಿಮ್ಮ ಹೆಸರು ಹೇಳಿದಾಗ ಎಲ್ರಿಗೂ ಗೊತ್ತಿದೆ, ನಾವು ಸ್ವಲ್ಪ ಫಾಲೋ ಮಾಡ್ಬೇಕಷ್ಟೇ. ಅಂದ್ರೆ ಈ ಸಂದರ್ಭ ಅಂದ್ರೆ ಒಂದ್ಸಲ ಈ ರೀತಿ ರಿಪೋರ್ಟ್ ಗಳು ಬರುತ್ತೆ, ಈ ರೀತಿ ಇದೆ ಅಂತ ಬಂದಾಗ ಭಯ ಆಗೋದು ಸಹಜ. ಅಲರ್ಟ್ ಆಗಿರ್ಬೇಕು ನಾವುಗಳು ಆ ಒಂದು ವಿಚಾರದಲ್ಲಿ. ಅಂದ್ರೆ ಈ ಎಲ್ಲವೂ ಕೂಡ ಕಾರ್ಯಕ್ರಮ ನೋಡುವವರಿಗೆ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಕೊಡೋದು ಅಂತ ಹೇಳಿದ್ರೆ, ಅಂದ್ರೆ ಈ ರೀತಿ ಬರಬಾರ್ದು ಅಥವಾ ಕ್ಯಾನ್ಸರ್ ಬರಬಾರ್ದು ಅಥವಾ ಇನ್ನಿತರ ರೋಗಗಳೇ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದ್ದಾಗ ಏನ್ ನಾವು ಮಾಡಬೇಕು ಅಂತ ಹೇಳ್ತೀವಿ? ಹೌದು, ಒಂದು ಕ್ಯಾನ್ಸರ್ ರೀತಿಲಿ ಒಂದು ಟೆಸ್ಟ್, ಇದು ಅರ್ಲಿ ಡಿಟೆಕ್ಷನ್ ಅಂತ ಹೇಳುವಂಥದ್ದು, ಒಂದು ಪ್ರಿವೆನ್ಷನ್ ಅಂತ ಹೇಳುವಂಥದ್ದು. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಕೇಳಿದ್ದೇವೆ ನಾವು. ಅಂದ್ರೆ ನಾವು ಕ್ಯೂರ್ ಮಾಡೋದು ಒಂದು ಭಾಗ, ಅದು ಡೆಫಿನೆಟ್ಲಿ ನಾವು ಈಗ ಕ್ಯಾನ್ಸರಿಗೆ ಕೀಮೋಥೆರಪಿ, ರೇಡಿಯೋಥೆರಪಿ, ಸರ್ಜರಿ ಅದೆಲ್ಲ ಮಾಡಿ ಕ್ಯೂರ್ ಮಾಡಬಹುದು. ಬಟ್ ಕ್ಯಾನ್ಸರ್ ಬರದೇ ಇರ್ಲಿಕ್ಕೆ ಏನಾದ್ರು ಮಾಡಬಹುದಾ, ಅದು ಉತ್ತಮ. ಸೊ ಪ್ರಿವೆನ್ಷನ್ ಅದೇ ಸೇಮ್, ಅದರಲ್ಲಿ ಬೇರೆ ಏನು ಮಾತೇ ಇಲ್ಲ. ಒಂದು ನಿಮ್ಮ ಹ್ಯಾಬಿಟ್ಸ್ ಅನ್ನು ಮೇನ್ ಕಮ್ಮಿ ಮಾಡಿ. ಈಗ ಯಾರು ಸ್ಮೋಕ್ ಮಾಡ್ತಿದ್ದಾರೆ, ಟೊಬ್ಯಾಕೋ ಯಾರು ಕನ್ಸಂಪ್ಷನ್ ಮಾಡ್ತಿದ್ದಾರೆ, ಅದನ್ನು ಕಮ್ಮಿ ಮಾಡಿ. ಯಾಕಂದ್ರೆ ಒಂದೇ ದಿನದಲ್ಲಿ ಬಿಡಲಿಕ್ಕೆ ಆಗುದಿಲ್ಲ. ಈಗ ನಾನು ಯಾರಾದ್ರೂ ಪೇಷಂಟಿಗೆ ಯಾರು 20 ವರ್ಷಗಳಿಂದ ಸ್ಮೋಕ್ ಮಾಡ್ತಿದ್ರೆ ನಾಳೆಯಿಂದ ಬಿಡಪ್ಪ ಅಂತ ಹೇಳಿದ್ರೆ ಆಗುದಿಲ್ಲ. ಕ್ರಮೇಣ ಕಮ್ಮಿ ಮಾಡ್ತಾ ಅದನ್ನು ಕಮ್ಮಿ ಮಾಡಿ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೆ ಹಾಸ್ಪಿಟ್ಲಿಗೆ ಭೇಟಿಯಾಗಿ. ನಾನು ಹೇಳಿದಾಗೆ ದಕ್ಷಿಣ ಕನ್ನಡದಲ್ಲಿ ಗೌರ್ಮೆಂಟ್, ಅದೇ ರೀತಿ ಪ್ರೈವೇಟ್ ಹಾಸ್ಪಿಟಲ್ಸ್, ಯಾರು ಮೆಡಿಕಲ್ ಕಾಲೇಜಸ್ ಒಳ್ಳೆ ಸಪೋರ್ಟ್ ಇದೆ. 7 ರಿಂದ 8 ಮೆಡಿಕಲ್ ಕಾಲೇಜ್ ಇರುವ ಬೇರೆ ಯಾವುದೇ ಇದಿಲ್ಲ. ಸೊ ನಮ್ಮಲ್ಲಿ ಈಗ ಆರೋಗ್ಯದ ರೀತಿಯಲ್ಲಿ ಕೊರತೆ ಇದೆ ಅಂತ ಯಾವುದಕ್ಕೂ ಹೇಳಲಿಕ್ಕೆ ಆಗುದಿಲ್ಲ. ಬೇರೆ ಕಡೆಯಲ್ಲಿ ಆದ್ರೆ ಅಲ್ಲಿ ಫೆಸಿಲಿಟಿ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳುವ ಚಾನ್ಸೇ ಇಲ್ಲ ಮಂಗಳೂರಲ್ಲಿ. ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಸ್ವಲ್ಪ ಅರ್ಲಿ ಅಂದ್ರೆ ಪ್ರಿವೆನ್ಷನ್ಗೆ ಏನಾದ್ರೂ ಈಗ ಸಿಂಪ್ಟಮ್ಸ್ ನಮಗೆ ಡೌಟ್ ಇದೆ, ಬಾಯಿಯಲ್ಲಿ ಹುಣ್ಣೀಗ ಸ್ವಲ್ಪ ಟೈಮಿಂದ ಇದೆ, ಸ್ತನದಲ್ಲಿ ಸ್ವಲ್ಪ ಗಂಟು ತರ ಕಾಣ್ತಾ ಇದೆ, ಒಂದು ಒಪಿನಿಯನ್ ತಗೊಳ್ಳಿ. ಏನಾಗ್ತದೆ, ಒಂದು ಹೋಗಿ ಡಾಕ್ಟರ್ ಒಪಿನಿಯನ್ ತಗೊಳ್ಳಿ, ಅದೊಂದು ಇರೋದು. ಸೆಕೆಂಡ್ ಒನ್ ಹೆಲ್ದಿ ಲೈಫ್ ಸ್ಟೈಲ್. ಈಗ 3 ಪ್ರಮುಖವಾಗಿ ಇರುವಂತಹ ಇಲ್ಲಿ ಕೇಸಸ್ಗಳು ಸರ್. ಒಂದ್ ಕಡೆ ಬಾಯಿ ಜೊತೆಗೆ ಸ್ತನ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್. ಯಾವ ಒಂದು ಸಣ್ಣ ಸಿಂಪ್ಟಮ್ಸ್ ಹೇಳ್ತೀರಿ ಅಂದ್ರೆ ನೀವು ನಾವುಗಳು? ಜನರಲಿ ಈಗ ಬಾಯಿ ಕ್ಯಾನ್ಸರ್ ಅಲ್ಲಿ ಆಬ್ವಿಯಸ್ಲಿ ಬಾಯಿಯಲ್ಲಿ ಹುಣ್ಣಿರ್ಬೋದು, ಊಟ ಮಾಡಿದಾಗ ಸ್ವಲ್ಪ ಖಾರ, ಊಟ ಮಾಡ್ಲಿಕ್ಕೆ ಸ್ವಲ್ಪ ಉರಿ ತರ ಬಂದಾಗಿರ್ಬೋದು, ಊಟ ನುಂಗ್ಲಿಕ್ಕೆ ಸ್ವಲ್ಪ
ಸಮಸ್ಯೆ ಇರ್ಬೋದು, ಊಟ ಮಾಡಿದ್ರೆ ವಾಪಸ್ ಬರೋದು ಇರ್ಬೋದು. ಇದು ಒಂದೆರಡು ದಿನ ಅಲ್ಲ. ಈಗ ಜ್ವರ ಬಂದ್ರೆ ಬಾಯಲ್ಲಿ ನಾವು ಚಿಕ್ಕ ಪುಟ್ಟ ಹುಣ್ಣು ಬಂದ್ರೆ ಸಹ ಇರ್ತದೆ, ಬಟ್ ಯಾವುದು ಕಮ್ಮಿನೇ ಆಗುದಿಲ್ಲ. ನಂಗೆ ಒಂದು 4-5 ವಾರದಿಂದಿದೆ, ಕಮ್ಮಿನೇ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ, ಸ್ವಲ್ಪ ಬ್ಲೀಡಿಂಗ್ ಬರ್ತಾ ಇದೆ. ಸೊ ಆ ಥರ ಯಾರು ಸ್ವಲ್ಪ ಜಾಸ್ತಿ ಟೈಮಿಗೆ ಸಿಂಪ್ಟಮ್ಸ್ ಇದೆ ಆತಲ್ಲಿ ನಾವು ಸಸ್ಪೆಕ್ಟ್ ಮಾಡಬೇಕು. ಸೆಕೆಂಡ್ ಒಂದು ಸ್ತನದಲ್ಲಿ ಮೋಸ್ಟ್ ಕಾಮನ್ ಇರೋದು ಗೆಡ್ಡೆ ಥರ ಅಥವಾ ಲಂಪ್ ಥರ ಬರ್ತದೆ. ಜನರಲಿ ಅದು ಪೇಯ್ನ್ ಇರುವುದಿಲ್ಲ, ಅದೇ ಥರ ಸೈಜ್ ಜಾಸ್ತಿ ಆಗ್ತಾ ಇದೆ ಅಥವಾ ಮೊಲ ತುಟಿಯಿಂದ ಸ್ವಲ್ಪ ಬ್ಲೀಡಿಂಗ್ ಬರ್ತಾ ಇದೆ, ಆ ಥರ ಸಮಸ್ಯೆ ಇದ್ದರೆ ಅದನ್ನು ಕನ್ಸಲ್ಟ್ ಮಾಡೋದು ಬೆಟರ್. ಗರ್ಭಕಂಠದ ಇದರಲ್ಲಿ ಮೇನ್ ಸಿಂಪ್ಟಮ್ಸ್ ಇರೋದು ಈಗ ಗಂಡ ಹೆಂಡತಿ ಒಟ್ಟಿಗೆ ಆದಾಗ ಬ್ಲೀಡಿಂಗ್ ಆಗೋದು, ಅಥವಾ ಪೋಸ್ಟ್ ಮೆನೋಪಾಸಲ್ ಈಗ 50 ವರ್ಷ 60 ವರ್ಷ ಆಗಿದೆ, ರೆಗ್ಯುಲರ್ ಪೀರಿಯಡ್ಸ್ ನಿಂತಿದೆ ಬಟ್ ಸಡನ್ ಆಗಿ ಬ್ಲೀಡಿಂಗ್ ಆಗೋದು, ಇದು ಮೋಸ್ಟ್ ಕಾಮನ್ ಕಾಸಸ್. ಅದೇ ಹೇಳಿದಾಗ ಒಂದೆರಡು ಎಪಿಸೋಡ್ ಅಲ್ಲ, ನಿರಂತರವಾಗಿ 4-5 ವಾರ ಅಥವಾ 2-3 ತಿಂಗಳು ಆ ಥರ ಕಂಟಿನ್ಯೂಸ್ ಸಿಂಪ್ಟಮ್ಸ್ ಇದ್ದರೆ ನಾವು ಸ್ವಲ್ಪ ಎಚ್ಚರಿಕೆ ಇರಬೇಕು ಮತ್ತು ಒಂದು ಟೆಸ್ಟ್ ಮಾಡಿಸಬೇಕು. ಓಕೆ, ಇದನ್ನ ಬಿಟ್ರೆ ಸರ್, ಈ 3 ಬಿಟ್ರೆ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮಲ್ಲಿ ಯಾವುದು? ಅದೇ ಲಂಗ್ ಕ್ಯಾನ್ಸರ್ ಇದೆ, ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ. ಅದರಲ್ಲಿ ಕಾಮನ್ ಆಗಿ ಕೆಮ್ಮು ಬರುವಂಥದ್ದು. ಈಗ ನಮಗೆ ಕೆಮ್ಮಿದೆ, ಒಂದು ವಾರ 2 ವಾರದಲ್ಲಿ ಕಮ್ಮಿ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಇದೆ ಕೆಮ್ಮು. ಸೊ ಆಕ್ಚುಲಿ ಇಂಡಿಯಾದಲ್ಲಿ TB ಮತ್ತೆ ಲಂಗ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಒಟ್ಟಿಗೆ ಇರ್ತದೆ. ಸೊ ತುಂಬಾ ಜನರಿಗೆ TBನೂ ಇರ್ಬೋದು, ಇದು ಇರ್ಬೋದು, ಸಿಂಪ್ಟಮ್ಸ್ ಒಂದೇ ತರ ಇರ್ತದೆ. ಕೆಮ್ಮು ಇಬ್ಬರಿಗೆ ಇರ್ತದೆ, ಸ್ವಲ್ಪ ಮಟ್ಟಿಗೆ ಜ್ವರ ಬರೋದು TBಯಲ್ಲಿ ಇರ್ತದೆ, ಸ್ವಲ್ಪ ಕೆಮ್ಮಿದಾಗ ರಕ್ತ ಬರೋದು ಇರ್ತದೆ. ಆ ಥರ ಸಿಂಪ್ಟಮ್ಸ್ ಈಗ ಜಾಸ್ತಿ ಟೈಮಿಂದ ಇದೆ. ಆ ಥರ ಇದ್ದಲ್ಲಿ ನಾವು ಸಸ್ಪೆಕ್ಟ್ ಮಾಡುವಂಥದ್ದು. ಮತ್ತೆ ಹೊಟ್ಟೆದು ಕ್ಯಾನ್ಸರ್ ಇರ್ಬೋದು, ಅಥವಾ GI ಟ್ರ್ಯಾಕ್ಟ್ ಅಂತ ಹೇಳ್ತೇವೆ, ಹೊಟ್ಟೆ ಕರಳು ಆ ಥರದ್ದು. ಮೋಷನ್ ಮಾಡಿದಾಗ ಸ್ವಲ್ಪ ಬ್ಲಡ್ ಹೋಗುವಂಥದ್ದು. ಈಗ ಪೈಲ್ಸ್ ಸಮಸ್ಯೆ ಇದ್ರೆ ಸಹ ಬ್ಲಡ್ ಹೋಗ್ತದೆ, ಬಟ್ ಇದು ಕಂಟಿನ್ಯೂಸ್ ಆಗಿ ಹೋಗುವಂಥದ್ದು. ತೂಕ ಕಮ್ಮಿ ಆಗುವಂಥದ್ದು, 4-5 ತಿಂಗಳಿಂದ ತೂಕ ಕಮ್ಮಿ ಆಗಿದೆ. ಮುಂಚೆ ನಾನೊಂದು 60 kg ಇದ್ದೆ, ಈಗ ಚೆಕ್ ಮಾಡುವಾಗ ಸಡನ್ ಆಗಿ ಒಂದು 10% ಕಮ್ಮಿ ಆದರೆ ನಾವು ಸಿಗ್ನಿಫಿಕೆಂಟ್ ಅಂತ ಹೇಳ್ತೇವೆ. 60 kg ಇದ್ದವನು ಈಗ 50 kg ಆಗಿದ್ದಾನೆ. ಸೊ ಆ ಥರ ಇದನ್ನು ನಾವು ಸಸ್ಪೆಕ್ಟ್ ಮಾಡಬೇಕು. ಸೊ ಇದು ನಾರ್ಮಲ್ ಆಗಿರೋದು. ಸೊ ಏನು ಹೇಳಬೇಕಂದ್ರೆ ಯಾವ್ದು ಸ್ವಲ್ಪ ದೀರ್ಘಕಾಲ ಟೈಮ್ ಇದೆ, ಕಮ್ಮಿ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ, ಸೊ ಸೈಜ್ ಜಾಸ್ತಿ ಆಗ್ತಾ ಇದೆ, ಆ ಥರ ಇದ್ದರೆ ನಾವು ಅದನ್ನು ಟೆಸ್ಟ್ ಮಾಡೋದು ಬೆಟರ್. ಟೆಸ್ಟ್ ಮಾಡಿದಲ್ಲಿ ಎಲ್ಲ ಕ್ಯಾನ್ಸರ್ ಅಂತ ಬರಬೇಕು ಇಲ್ಲ. ಸೊ ಟೆಸ್ಟ್ ಮಾಡಿದಲ್ಲಿ ತುಂಬಾ ಸತಿ ನೆಗೆಟಿವ್ ಬರ್ತದೆ. ಅದನ್ನು ನಾವು ಹೆದರಿ ನಾವು ಟೆಸ್ಟ್ ಮಾಡದೇ ಇರೋದು ಅದೊಂದು ಮುಖ್ಯ ನೆಗೆಟಿವ್ ಪಾಯಿಂಟ್. ನಮ್ಗೆ ಏನೋ ಡೌಟ್ ಇದ್ರೆ ಟೆಸ್ಟ್ ಮಾಡಿಸಿ, ಹಾಗೆ ಮಾಡೋದು ಒಳ್ಳೇದು. ಸರ್, ಈಗ ಒಂದ್ ಕಡೆ ಈ ಕ್ಯಾನ್ಸರ್ ಅಂತ ಒಂದ್ ಕಡೆ ಮೆಡಿಸಿನ್ ಅಂತ ಭಯ ಇದ್ರೆ, ಇನ್ನೊಂದ್ ಕಡೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಬಹಳಷ್ಟು ಭಯ ಇದೆ. ಯಾಕಂದ್ರೆ ಅಲ್ಲಿ ಪೇಯ್ನ್ ಆಗುತ್ತೆ ಜಾಸ್ತಿ, ಬಹಳಷ್ಟು ನೋವುಗಳನ್ನ ನಾವು ತಿಂತೀವಿ ಅನ್ನೋದು ಮತ್ತೊಂದು ಕಡೆ ಮತ್ತೊಂದು ಭಯ. ಏನ್ ಹೇಳ್ತೀರಾ? ಹೌದು, ಈಗ ಟ್ರೀಟ್ಮೆಂಟ್ ರಿಲೇಟೆಡ್ ಸ್ವಲ್ಪ ಡೆಫಿನೆಟ್ಲಿ ಭಯ ಇದೆ. ಬಟ್ ಈಗ ಏನಾಗಿದೆ ಅಂದ್ರೆ ಕಳೆದ ನಾನು ಹೇಳಿದಾಗೆ 30-40 ವರ್ಷಗಳಿಂದ ನಮಗೆ ತುಂಬಾ ಆಪ್ಷನ್ಸ್ ಬಂದಿದೆ. ಈಗ ಸಿಂಪಲ್ ಆಗಿ ಈಗ ಸರ್ಜರಿ ತಗೊಂಡ್ರೆ ಮುಂಚೆ ಬರೀ ಓಪನ್ ಸರ್ಜರಿ ಮಾತ್ರ ಮಾಡ್ತಾ ಇದ್ವಿ. ಓಪನ್ ಸರ್ಜರಿಯಲ್ಲಿ ಈಗ ಅಡ್ಮಿಟ್ ಆಗಬೇಕು, ಒಂದು 4-5 ದಿನ ಹಾಸ್ಪಿಟಲ್ ಇರಬೇಕು, ಅದ ಸರ್ಜರಿ ಆದ್ಮೇಲೂ ಒಂದು 4-5 ದಿನ ಇರಬೇಕು, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಸೊ ಈಗ ಏನಾಗಿದೆ, ತುಂಬಾ ಲ್ಯಾಪ್ರೋಸ್ಕೋಪಿ ಅಥವಾ ಮಿನಿಮಲ್ ಇನ್ವೇಸಿವ್ ಹೇಳ್ತೇವೆ, ರೋಬೋಟಿಕ್ ಸರ್ಜರಿ ಆ ಥರನೂ ಬಂದಿದೆ. ಕೀಮೋಥೆರಪಿಯಲ್ಲಿ ಅಂದ್ರೆ ಇಂಜೆಕ್ಷನ್ಸ್ ಏನು ಕೊಡ್ತೇವೆ ಅದರಲ್ಲೂ ತುಂಬಾ ಟೈಪ್ಸ್ ಬಂದಿದೆ. ಮುಂಚೆ ತುಂಬಾ ಸುಸ್ತಾಗ್ತಿತ್ತು, ಕೀಮೋಥೆರಪಿ ಇನ್ಫೆಕ್ಷನ್ ಆಗೋದು ಆ ತರ ಆಗ್ತಾ ಇತ್ತು. ಈಗ ಇಮ್ಯುನೋಥೆರಪಿ ಅಂತ ಬಂದಿದೆ, ಟಾರ್ಗೆಟೆಡ್ ಥೆರಪಿ ಅಂತ ಬಂದಿದೆ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುವಂಥದ್ದು. ಕೀಮೋಥೆರಪಿ ಡ್ರಗ್ ಈಗ 30-40 ವರ್ಷ 1-2 ಮೆಡಿಸಿನ್ ಇಷ್ಟ ಆಗ್ತದೆ. ಈಗ ಸಾವಿರಾರು ಮೆಡಿಸಿನ್ಸ್ ಇದೆ, ಪ್ರತಿಯೊಂದು ಕಾಯಿಲೆಗೇನೆ ಬೇರೆ ಬೇರೆ ಮೆಡಿಸಿನ್ಸ್ ಇದೆ. ರೇಡಿಯೋಥೆರಪಿನೂ ಅದೇ ತರನೇ, ಎಕ್ಸ್ರೇ ಕೊಟ್ಟು ಕ್ಯಾನ್ಸರ್ ಅನ್ನು ಕಮ್ಮಿ ಮಾಡುವಂಥದ್ದು. ಮುಂಚೆ ಆದರೆ ಸಿಂಪಲ್ ಟೆಕ್ನಿಕ್ ಅಲ್ಲಿ ಕೊಡ್ತಾ ಇದ್ರು, ಈಗ ತುಂಬಾ ಹೈ ಎಂಡ್ ಟೆಕ್ನಿಕ್ಸ್ ಇದೆ. ಸೊ ಕ್ಯಾನ್ಸರ್ ಹೇಳಿದ ತಕ್ಷಣ ಯಾಕೆಂದ್ರೆ ಅವ್ರ ಪೇಷಂಟ್ಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೇನೆ ಸ್ವಲ್ಪ ಬೇಕು. ನಾವು ಎಷ್ಟೇ ಹೇಳ್ಬೋದು ಅಂದ್ರೆ ಪಾಸಿಟಿವ್ ಆಗಿ ಇರ್ಬೇಕಂತೇಳಿ, ಇನಿಷಿಯಲ್ ಗೊತ್ತಾದ ತಕ್ಷಣ ಸ್ವಲ್ಪ ಮಟ್ಟಿಗೆ ಅವರಿಗೆ ಭಯ ಇರ್ತದೆ, ಹೌದು ಸ್ವಾಭಾವಿಕ. ಅದಾದ್ಮೇಲೆ ಹೇಗೆ ಅವರು ಪಾಸಿಟಿವ್ ಆಗಿ ತಗೊಳ್ತಾರೆ ಅದರಲ್ಲಿ ಇರೋದು. ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಅದನ್ನ ಈಗ ವೆರಿ ವೆಲ್ ಮ್ಯಾನೇಜ್ ಮಾಡಬಹುದು. ಈಗ ಕಳೆದ ಒಂದು 10 ವರ್ಷದಿಂದ ಇನ್ಫೆಕ್ಷನ್ಸ್ಗಳಿಂದ ಕೀಮೋಥೆರಪಿ ಕೊಟ್ಟಾದ್ಮೇಲೆ ಇನ್ಫೆಕ್ಷನ್ಸ್ ಇಂದ ಪೇಷಂಟ್ ಇದಾಗುದು ತುಂಬಾ ಕಮ್ಮಿ. ಯಾಕೆ ನಮ್ಗೆ ಇನ್ಫೆಕ್ಷನ್ ಬರದೇ ಇರಲಿಕ್ಕೆ ಇಂಜೆಕ್ಷನ್ಸ್ ಇದೆ. ಸೊ ಆ ಥರ ನಮಗೆ ಕೌಂಟರ್ ಕೊಡ್ಲಿಕ್ಕೆ ನಮ್ಮ ಹತ್ರ ಈಗ ತುಂಬಾ ಡ್ರಗ್ಸ್, ತುಂಬಾ ವಿಧಾನಗಳಿದೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಕರೆಕ್ಟ್ ಟೈಮಲ್ಲಿ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್. ಜೊತೆಗೆ ದಯಮಾಡಿ ಕ್ಷಮಿಸಿ, ಬಹಳಷ್ಟು ಕರೆಗಳು ಬರ್ತಿದ್ದಾರೆ, ಕರೆಯನ್ನ ತೆಗೆದುಕೊಳ್ಳಲಿಕ್ಕೆ ಸಮಯ ಇಲ್ಲ, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಜೊತೆಗೆ ತಮ್ಮ ಪ್ರಶ್ನೆಗಳೇನಿದೆ ಅದನ್ನ ನಾನು ಕೇಳಿದ್ದೇನೆ ಇಲ್ಲಿ. ಯಾಕಂದ್ರೆ ಒಂದು ವಿಚಾರಗಳು ಏನಿರಲಿ, ಪ್ರಶ್ನೆಗಳು
ನೇರವಾಗಿರ್ಲಿ, ಅಂದ್ರೆ ಡೌಟ್ಗಳು ಕ್ಲಿಯರ್ ಆಗಿರ್ಲಿ. ಯಾಕಂದ್ರೆ ನಾವು ಕಂಪ್ಲೀಟ್ಲಿ ಮಾಹಿತಿ ಕೊಡಬೇಕು. ಸೊ ದಟ್ಸ್ ಯಾಕಂದ್ರೆ ಸಮಯ ಕೂಡ 1 ಗಂಟೆಗಳ ಕಾಲ ಮಾತ್ರ ಇರುವಂತಹ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಿಸಿ ಶೆಡ್ಯೂಲ್ ಅಲ್ಲಿ ಡಾಕ್ಟರ್ ಅಭಿಷೇಕ್ ಸರ್ ಆಗಮಿಸಿದ್ದಾರೆ, ಬಂದಿದ್ದಾರೆ. ಒಳ್ಳೆಯ ವೆರಿ ಇನ್ಫಾರ್ಮೇಟಿವ್ ಆಗಿರುವ ಸೆಷನ್ ಅನ್ನ ನಡೆಸಿಕೊಟ್ಟಿದ್ದಾರೆ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಧನ್ಯವಾದಗಳು ಡಾಕ್ಟರ್ ಅಭಿಷೇಕ್ ಕೃಷ್ಣ ಸರ್, ಡಿಪಾರ್ಟ್ಮೆಂಟ್ ಆಂಕಾಲಜಿ, KMC ಹಾಸ್ಪಿಟಲ್. ಈ ಸಂದರ್ಭ ಸರ್ ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು ಕೊಡಬೇಕು ಅಂತ ಬಂದಾಗ, ಈ ಒಂದು ಕ್ಯಾನ್ಸರ್ ಅಂತ ಬಂದಾಗ ಭಯ ಬೇಡ, ಜೊತೆಗೆ ಎಚ್ಚರ ಇರಲೇಬೇಕು. ಸೊ ಈ ಸಂದರ್ಭ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನೀವು ಹೇಳಿದಾಗೆ ಅದನ್ನೇ ರಿಪೀಟ್ ಮಾಡುವಂಥದ್ದು. ಕ್ಯಾನ್ಸರ್ ಈಗ ಮುಂಚೆ ಆಗಿ ಅಲ್ಲ, ನಿಮ್ಗೆ ಯಾವುದೇ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಕಂಡುಹಿಡಿದ್ರು ಅದನ್ನು ನಾವು ಕ್ಯೂರಿಗೆ ಅಟೆಂಪ್ಟ್ ಮಾಡ್ತೇವೆ. ಮೇನ್ಲಿ ಇಂಪಾರ್ಟೆಂಟ್, ನಿಮ್ಗೆ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ, ನಿಮ್ಮಲ್ಲಿ ಸಿಂಪ್ಟಮ್ಸ್ ಇರಬಹುದು, ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ನಿಮ್ಮ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಈ ತರ ಸಿಂಪ್ಟಮ್ಸ್ ಇದ್ರೆ ನೀವು ಅವರನ್ನು ದಯವಿಟ್ಟು ಒಮ್ಮೆ ಡಾಕ್ಟರ್ ಹತ್ರ ತೋರಿಸೋದು ಬೆಟರ್. ಥರ್ಡ್ ಒನ್, ಇವತ್ತಿದು ಮಾಹಿತಿ ನಿಮಗೆ ಸ್ವಲ್ಪ ಜನರಿಗೆ ಸಿಕ್ಕಿರ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಾವು ಬೇರೆಯವರಿಗೆ ತಿಳಿಸಬೇಕು. ಈಗ ನಮ್ಮಲ್ಲಿ ಈಗ ನಾವು ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ತೇವೆ, ಬೇರೆ ಬೇರೆ ಈಗ ಗ್ರಾಮ ಪಂಚಾಯತಿಗೆ ಹೋಗಿ ಈ ತರ ಶಿಬಿರ ಮಾಡ್ತೇವೆ. ಅಲ್ಲಿ ನಾವು ನಾನು ಸಹ ಇದೇ ಹೇಳುವಂಥದ್ದು. ಈಗ ಇವತ್ತೊಂದು 100 ಜನ 300 ಜನ ನೋಡಿರಬಹುದು, ನೀವೊಂದು 10 ಜನರಿಗೆ ಹೇಳಿದ್ರೆ ಇಮಿಡಿಯೇಟ್ಲಿ ಅದು 2000 ಜನರಿಗೆ ಮುಡುತ್ತದೆ. ಸೊ ಆ ತರ ನಾವು ನಮ್ಮ ಸರ್ಕಲ್ ಅಲ್ಲಿ ಇದನ್ನು ಸ್ವಲ್ಪ ಮಾತಾಡಿ, ಕ್ಯಾನ್ಸರ್ ಅಂತ ಹೇಳುದು ತುಂಬಾ ಟ್ಯಾಬು ಅಂತ ಹೇಳ್ತೇವೆ, ಅಂದ್ರೆ ಯಾರು ಮಾತಾಡುದಿಲ್ಲ ಜಾಸ್ತಿ. ಸೊ ಆದಷ್ಟು ನಾವು ಮಾತಾಡಬೇಕು ಇದ್ರ ಬಗ್ಗೆ. ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಅದೇ ತರ ಟ್ರೀಟ್ಮೆಂಟ್ ಫೆಸಿಲಿಟಿ ಸರ್ ಹೇಳಿದಾಗೆ, ತಿಮ್ಮಯ್ಯ ಸರ್ ಹೇಳಿದಾಗೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಇರ್ಬೋದು, ಗೌರ್ಮೆಂಟ್ ಸ್ಕೀಮ್ ಇರ್ಬೋದು, ಬೇರೆ ಬೇರೆ ಸ್ಕೀಮ್ ಇರ್ಬೋದು. ಇದಕ್ಕೆ ಎಲ್ಲಾನು ಟ್ರೀಟ್ಮೆಂಟ್ ಈಗ ಇದರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದರಲ್ಲಿ ಕವರ್ ಆಗ್ತದೆ. ಸೊ ಫೈನಾನ್ಷಿಯಲಿ ಯಾರಿಗೆ ಇದಿದೆ ಅವರಲ್ಲೂ ಈಗ ತುಂಬಾ NGOs ನಮ್ಮೊಟ್ಟಿಗೆ, ಈಗ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅಂತ ಹೇಳುವ NGO ಕೆಲಸ ಮಾಡುತ್ತದೆ. ಅವರು ತುಂಬಾ ಪೇಷಂಟ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಈಗ ಸೋಷಿಯಲ್ ವರ್ಕರ್ಸ್ ಇದ್ದಾರೆ ನಮ್ಮೊಟ್ಟಿಗೆ ಕೆಲಸ ಮಾಡುವವರು, ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಒಂದು ಬೇಗ ಸಿಂಪ್ಟಮ್ಸ್ ಏನಾಯಿದ್ರೆ ಬೇಗ ನಿಮ್ಮ ಡಾಕ್ಟರ್ ಹತ್ರ ಒಮ್ಮೆ ಕನ್ಸಲ್ಟ್ ಆಗಿ, ಸೆಕೆಂಡ್ ಭಯ ಪಡಬೇಡಿ, ಯಾವುದೇ ಸ್ಟೇಜ್ ಯಾವುದೇ ಕ್ಯಾನ್ಸರ್ ಇದ್ರೂ ಟ್ರೀಟ್ಮೆಂಟ್ ಮಾಡಬೇಕು. ಮೂರನೇದು ತುಂಬಾ ನಮ್ದು 50% ಇರೋದು ಟ್ರೀಟ್ಮೆಂಟ್ ಅಲ್ಲಿ, 50% ಇರೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ, ಹೇಗೆ ಅದನ್ನು ತಗೊಳ್ತೀರಾ ಅಂತ. ಈಗ ಕ್ಯಾನ್ಸರ್ ಬಂದಿದೆ, ಡೆಫಿನೆಟ್ಲಿ ಅದನ್ನು ನಾವು ಅಲ್ಲಿಗೆ ಎಂಡ್ ಅಂತ ತಿಳ್ಕೊಳ್ಳೇಬಾರದು. ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಟು ಅದನ್ನು ಫೇಸ್ ಮಾಡೋಣ. ವಿಲ್ ಪವರ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಡಾಕ್ಟರ್ಸ್ಗಳಿಗೆ, ನಾವು ಡಾಕ್ಟರ್ಸ್ಗಳು ನಮ್ಮ ಟೀಮ್ ಎಷ್ಟೇ ಕೆಲಸ ಮಾಡಿದ್ರು 50 to 60% ಆಗ್ಬೋದು. ಉಳಿದ 30-40% ಪೇಷಂಟು, ಅವರ ಫ್ಯಾಮಿಲಿ, ಮೋರ್ ಇಂಪಾರ್ಟೆಂಟ್ಲಿ ಪೇಷಂಟ್ ಹೇಗೆ ಅದನ್ನು ತಗೊಳ್ತಾರೆ ಅಂತ ಇರೋದು. ಸೊ ಫೈನಾನ್ಷಿಯಲಿ ನೋಡಿದ್ರೆ ಇದೆ ಯಾವುದೇ ಈಗ ಡೆಫಿನೆಟ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಕಾಸ್ಟ್ ಆಗ್ತದೆ, ಇಲ್ಲ ಅಂತಲ್ಲ, ಬಟ್ ಬೇರೆ ಬೇರೆ ಸ್ಕೀಮ್ಗಳಿದೆ. ನಾವು ಅದರ ಬಗ್ಗೆ ನಾವು ಸ್ವಲ್ಪ ಅವೇರ್ ಆಗಿರೋದು ಯಾವಾಗಲೂ ಬೆಟರ್. ಮೇನ್ ಪಾಸಿಟಿವ್ ಇರಬೇಕು ನಮ್ಮಲ್ಲಿ. ಹೌದು, ಡೆಫಿನೆಟ್ಲಿ ಪಾಸಿಟಿವ್ ಇರಬೇಕು. ನಾವು ಬೇರೆಯವರನ್ನು ಪಾಸಿಟಿವ್ ಆಗಿರ್ಬೇಕು. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ ಸರ್ಕಲ್ ಯಾರಿಗಾದ್ರೂ ಈ ತರ ಕ್ಯಾನ್ಸರ್ ಬಂದ್ರೆ ನಾವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಅವರನ್ನು ಧೈರ್ಯ ತುಂಬಿಸುವಂಥದ್ದು, ಅವರಿಗೆ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಹೊರಗಡೆ ಈ ತರ ಹೋಗುವಂಥದ್ದು, ಅವರಿಗೆ ಸ್ವಲ್ಪ ಅಂದ್ರೆ ಅವರನ್ನು ಅವರ ಲೈಫ್ ನಾರ್ಮಲ್ ಆಗಿ ಇರ್ಬೇಕಂತ ಅವ್ರು ಎಣಿಸ್ಬೇಕು. ಕ್ಯಾನ್ಸರ್ ಬಂದ ತಕ್ಷಣ ಅವರನ್ನು ಬೇರೆ ಮಾಡೋದು, ಸಪರೇಟ್ ಮಾಡೋದು, ಆತರ ಯಾವುದು ಮಾಡ್ಲೇಬಾರದು. ಅದು ಅದಿಲ್ಲ. ಕ್ಯಾನ್ಸರ್ ಡೆಫಿನೆಟ್ಲಿ ಪರ್ಸನ್ ಟು ಪರ್ಸನ್ ಹರಡುದು. ಇನ್ಫೆಕ್ಷನ್ ತರ ಈಗ ನಿಮ್ಗೆ ಕೆಮ್ಮಾದ್ರೆ ತಪ್ಪು ಕಲ್ಪನೆ ಇದೆ. ಹೌದು, ಇದೆ. ಅದು ನಾವು ನೋಡಿದ್ದೇವೆ. ಈಗ ತುಂಬಾ ಜನ ಯಾರು ನಮ್ಮಲ್ಲಿ ಬರ್ತಾರೆ, ಈಗ ಸ್ವಲ್ಪ ಕಮ್ಮಿ ಇದೆ, ಬಟ್ ಅದ್ರ ಮುಂಚೆ ನೋಡ್ತಿದ್ವಿ. ಯಾಕಂದ್ರೆ ಅವರು ಕ್ಯಾನ್ಸರ್ ಅಂದ ತಕ್ಷಣ ಅವರನ್ನು ಬಿಟ್ಟು ಹೋಗ್ತಾರೆ. ಸೊ ಆತರ ಇದ್ದಾಗ ಅದನ್ನು ದಯವಿಟ್ಟು ಮಾಡಬೇಡಿ. ನಾವು ಉಲ್ಟಾ ಮಾಡಬೇಕು, ಅವರನ್ನು ಜಾಸ್ತಿ ಇನ್ವಾಲ್ವ್ ಆಗಿ ಇಡಬೇಕು. ನಮ್ಮಲ್ಲಿ ಕ್ಯಾನ್ಸರ್ ಬಂದವರಿಗೂ ನಾನು ಹೇಳ್ತೇನೆ, ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಏನು ಅಗತ್ಯ ಇರುವುದಿಲ್ಲ. ಅವರ ಹಾಬೀಸ್ ಇರ್ಬೋದು. ಈಗ ಮೊನ್ನೆ ಒಬ್ರು ಪೇಷಂಟ್ ಇದ್ರು, ಅವರು ಮುಂಚೆ ರೀಡಿಂಗ್ ಮತ್ತೆ ರೈಟಿಂಗ್ ತುಂಬಾ ಮಾಡ್ತಿದ್ರು, ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು. ಅದೇ ಥರ ಕೀಮೋಥೆರಪಿ ಟೈಮಲ್ಲಿ ಅವರು ಸ್ವಲ್ಪ ಆಫೀಸಿಂದ ರಜೆ ತಗೊಂಡ್ರು. ಸೊ ಆ ಟೈಮಲ್ಲಿ ಅವರು ಮತ್ತೆ ಪುನಃ ರೀಡಿಂಗು ರೈಟಿಂಗು ಅದೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಅದೇ ಥರ ನಮ್ದೇನೋ ಹಾಬೀಸ್ ಇದ್ರೆ ಅದನ್ನು ಇನ್ವಾಲ್ವ್ ಮಾಡಿ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಂಚೆ ಆಗಿಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ತುಂಬ ಕಮ್ಮಿ ಆಗಿದೆ. ಸೊ ಅದನ್ನು ತಿಳ್ಕೊಳ್ಳೋದು ಒಳ್ಳೆ ಇದು ವಿಷಯ ಅಂತ. ಎಸ್ ಸರ್, ಥ್ಯಾಂಕ್ ಯು. ಅಂಡ್ ಸಾರಿ, ಎಲ್ಲರ ಕರೆಗಳನ್ನ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ, ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ. 8:15 ಆಗ್ತಾ ಬಂತು. ಇವೆಲ್ಲದರ ನಡುವೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಕ್ಯಾನ್ಸರ್ ಡಿಸೀಸ್ ನ ಬಗ್ಗೆ ನಾವು ಮಾತಾಡಿಲ್ಲ. ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಯಾನ್ಸರ್ ಡಿಸೀಸ್ಗಳು ಅದರ ಬಗ್ಗೆ ಮಾತಾಡಿದೆ. ಕಾರಣ ಗೃಹ ಆರೋಗ್ಯ ಯೋಜನೆ ಕೊಟ್ಟಿರುವಂತಹ ಮಾಹಿತಿಯ ಮೇಲೆ ಮಾಡಿರುವಂತಹ ಚರ್ಚೆ. ಯಾಕಂದ್ರೆ ಒಂದು ಅಲರ್ಟ್ನೆಸ್ ಇರಬೇಕು, ಒಂದು ಎಚ್ಚರ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ನಾವು ನಮ್ಮ ಜೀವನ ನಡೀತಾ ಇರುತ್ತೆ, ಸಾಕ್ತಾ ಇರುತ್ತೆ, ಎಸ್ ಪರ್ಫೆಕ್ಟ್, ಬಟ್ ಸ್ಟಿಲ್ ಸಮ್ವೇರ್ ಕೆಲವು
ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬ್ಯಾಡ್ ನ್ಯೂಸ್ಗಳು ಸಡನ್ ಆಗಿ ಕೇಳಿದಾಗ ಬಹಳಷ್ಟು ಶಾಕ್ ಆಗುತ್ತೆ. ನಮ್ಮ ನಡೀತಾ ಇರುವಂತಹ ಫ್ಲೋ ಅಲ್ಲಿ ಹೋಗ್ತಾ ಇರುವಂತಹ ಜೀವನ ಒಮ್ಮೆಲೆ ಸ್ಟಾಪ್ ಆಗುತ್ತೆ. ಸೊ ಹಾಗಿದ್ದಾಗ ಅದು ಆಗ್ಬಾರ್ದು. ಜೊತೆಗೆ ಇಂತಹ ಅಲರ್ಟ್ನೆಸ್ಗಳು ಅವೇರ್ನೆಸ್ಗಳು ಬೇಕೇ ಬೇಕು ಜನರಿಗೆ. ದಟ್ಸ್ ವೈ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ. ಇವೆಲ್ಲದರ ಜೊತೆಗೆ ಬಹಳಷ್ಟು ಶಾಕಿಂಗ್ ಆಗಿರುವಂತಹ ಮಾಹಿತಿಯೂ ಕೂಡ ಹೌದು. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಕರ್ನಾಟಕ ರಾಜ್ಯವೂ ಕೂಡ ನೋಡಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೌ ಅಂಡ್ ವೈ ಅಂತ ಬಂದಾಗ ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದೀವಿ. ಅಂಡ್ ಇನ್ ಡಿಟೇಲ್ ಆಗಿ ಒಂದು ಪರ್ಟಿಕ್ಯುಲರ್ ಕೇಸ್ಗಳ ಬಗ್ಗೆ ನಾವು ಮಾತಾಡಿಲ್ಲ. ಕ್ಯಾನ್ಸರ್ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತದೆ, ಹೇಗೆ ಜಾಸ್ತಿ ಆಗ್ತದೆ, ಜೊತೆಗೆ ಯಾಕೆ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು, ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ನಿಟ್ಟಿನಲ್ಲಿ ಮಹತ್ವದ ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಅಭಿಷೇಕ್ ಸರ್ ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರಿ. ಅಂಡ್ ಜೊತೆಗೆ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಭಿಷೇಕ್ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಎಚ್ಚರ ಇರಲಿ, ನಿರ್ಲಕ್ಷ್ಯ ಬೇಡ, ಜೊತೆಗೆ ಭಯ ಕೂಡ ಬೇಡ. ಯಾಕಂದ್ರೆ ಕ್ಯಾನ್ಸರ್ ಅಂತ ಬಂದಾಗ ಇದಕ್ಕೆ ಪ್ರಮುಖವಾಗಿರುವಂತಹ ಅಸ್ತ್ರ ನಮ್ಮ ವಿಲ್ ಪವರ್, ನಮ್ಮ ಆತ್ಮಸ್ಥೈರ್ಯ, ನಮ್ಮ ಆತ್ಮಶಕ್ತಿ, ಆತ್ಮಸ್ಥೈರ್ಯ ಇದ್ರೆ ಅದೆಷ್ಟೋ ಕ್ಯಾನ್ಸರ್ಗಳನ್ನ ಗೆದ್ದು ಬಂದಂತ ಅದೆಷ್ಟೋ ಜನರನ್ನ ನಾವು ಗಮನಿಸಿದ್ದೀವಿ, ನಮ್ಮ ಸಮಾಜದಲ್ಲಿ ನಾವು ಕಂಡಿದ್ದೀವಿ. ಇವೆಲ್ಲದರ ಜೊತೆಗೆ ಈ ಕ್ಯಾನ್ಸರ್ ಬರುತ್ತೆ ಅಂತ ಬಂದಾಗ ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ಗುರುತಿಸುವಂಥದ್ದು ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯ ಒಂದು ಸಿಂಪ್ಟಮ್ಸ್ಗಳನ್ನ ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ. ಸೊ ಅಂತ ಸಿಂಪ್ಟಮ್ಸ್ಗಳು ಇದ್ರೆ ಆದಷ್ಟು ಬೇಗ ತಾವು ವೈದ್ಯರನ್ನ ಸಂಪರ್ಕ ಮಾಡಬೇಕು. ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಅಥವಾ ಫೈನಲ್ ಅಂತ ಸೆಕೆಂಡ್ ಸ್ಟೇಜ್ ಅಲ್ಲೂ ಕೂಡ ಡಿಟೆಕ್ಟ್ ಮಾಡಿದ್ರೆ ಪಕ್ಕ ಬದುಕಿ ಉಳಿತಾರೆ. ಥರ್ಡ್ ಸ್ಟೇಜ್ ಅಂಡ್ ಫೋರ್ತ್ ಸ್ಟೇಜ್ ಅಲ್ಲೂ ಕೂಡ ಬದುಕಿ ಉಳಿದಂತ ಅದೆಷ್ಟು ನಿದರ್ಶನಗಳು ಕೂಡ ಇದೆ. ಸೊ ಹಾಗಿದ್ದಾಗ ಭಯ ಬೇಡ ಅಂಡ್ ಆತ್ಮಸ್ಥೈರ್ಯ ಇರಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.